ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ. ಆಯುರ್ವೇದಿಕ್ ಔಷಧಗಳ ಉತ್ಪನ್ನದಲ್ಲಿ ತನ್ನದೇ ಆಗಿರುವ ಖ್ಯಾತಿಯನ್ನು ಪಡೆದಿರುವ ವಿವೇಕ್ ಟ್ರೇಡರ್ಸ್ ಇದರ ಪ್ರಪ್ರಥಮ ರಿಟೇಲ್ ಮಳಿಗೆ ಜೂನ್ 29ರಂದು ಉದ್ಘಾಟನೆಗೊಂಡಿತು. ಮಂಗಳೂರಿನ ಹೃದಯ ಭಾಗ ಹಂಪನಕಟ್ಟೆಯಲ್ಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ಎದುರಿನಲ್ಲಿ ವಿವೇಕ್ ಆಯುರ್ವೇದಿಕ್ ಔಷಧಿಗಳ ಉತ್ಪನ್ನಗಳ ರಿಟೇಲ್ ಮಾರಾಟ ಮಳಿಗೆಯನ್ನು ಜಿ ಕನ್ನಡ ಚಾನೆಲ್ನ ಮಹರ್ಷಿ ವಾಣಿ ಕಾರ್ಯಕ್ರಮದ ಖ್ಯಾತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಉದ್ಘಾಟಿಸಿದರು. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರನ್ನು ಸಂಸ್ಥೆಯ ಮಾಲೀಕರಾದ ಮಂಗಲ್ಪಾಡಿ ನರೇಶ್ ಶೆಣೆಯವರು ಆತ್ಮೀಯವಾಗಿ ಸ್ವಾಗತಿಸಿದರು. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ವಿವೇಕ್ ಮಳಿಗೆಯನ್ನು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು, ಮಂಗಳೂರು ನಗರ ದಕ್ಷಿಣ ಶಾಸಕರಾಗಿರುವ ಡಿ ವೇದವ್ಯಾಸ್ ಕಾಮತ್ ಅವರು, ಮಂಗಲ್ಪಾಡಿ ನರೇಶ್ ಶೆಣೆಯವರ ಕುಟುಂಬಸ್ಥರು ಹಾಗೂ ಅನೇಕ ಗಣ್ಯರು ಭಾಗಿಯಾಗಿ ವಿವೇಕ್ ಯಶಸ್ಸನ್ನು ಸಾಧಿಸಲಿ ಎಂದು ಮನತುಂಬಿ ಹಾರೈಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ನಮ್ಮ ಟಿವಿಯೊಂದಿಗೆ ಕೆಲವು ಹೊತ್ತು ಮಾತನಾಡಿದರು. ಪರಮಾತ್ಮನ ಸೃಷ್ಟಿಯ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠ ಜನ್ಮವೆನಿಸಿರುವಂತಹ ಮಾನವ ಜೀವಿ ಮಾತ್ರ ನಾಳೆಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾನೆ. ಕಾಲದ ತಿರುಗುವಿಕೆಯಲ್ಲಿ ಸರಿದು ಹೋದಂತಹ, ನೇಪಥ್ಯಕ್ಕೆ ಸರಿದಂತಹ ಗತದ ಬಗ್ಗೆ ಮನುಷ್ಯನಿಗೆ ಗೊತ್ತಿದೆ. ಇಂದು ಸರಿಯುತ್ತಿರುವ ವರ್ತಮಾನದ ಬಗ್ಗೆ ಕೂಡ ಮನುಷ್ಯರಿಗೆ ಅರಿವಿದೆ. ಆದರೆ ಬರಲಿರುವಂತಹ ನಾಳೆಗಳ ಬಗ್ಗೆ ಸಾಮಾನ್ಯವಾದಂತಹ ಮತಿಗೆ ಅರಿಯಿರುವುದಿಲ್ಲ. ಆದರೆ ಗತ, ವರ್ತಮಾನ, ಭವಿಷ್ಯದ ಬಗ್ಗೆ, ಆ ತ್ರಿಕಾಲದ ಬಗ್ಗೆ ಕೂಡ ನಮ್ಮ ಪೂರ್ವ ಹಿರಿಯರು ತಮ್ಮ ಅದ್ಭುತವಾದಂತಹ ಧೀಶಕ್ತಿಯಿಂದ, ತಪಶಕ್ತಿಯಿಂದ, ಅಂತರ್ಚಕ್ಷುವಿನಿಂದ ಆ ತ್ರಿಕಾಲದ ಜ್ಞಾನವನ್ನು ಹೊಂದಿದ್ದಾರೆ. ಆ ಧೀಶಕ್ತಿಯಿಂದ, ಆ ಆತ್ಮಜ್ಞಾನದಿಂದ ಸಾಕಷ್ಟು ಶಾಸ್ತ್ರಗಳನ್ನು ನೀಡಿದ್ದಾರೆ. ಅದರಲ್ಲಿ ಒಂದು ಜ್ಯೋತಿಷ್ಯ ಶಾಸ್ತ್ರ. ಸಹಸ್ರಾರು ಜ್ಯೋತಿರ್ವರ್ಷಗಳಷ್ಟು ದೂರವಿರುವಂತಹ ಆಕಾಶಕಾಯಗಳ ಆ ಗತಿ ಪರಿವರ್ತನೆಯಿಂದಾಗಿ ಮನುಕುಲದ ಮೇಲಾಗುವಂತಹ ಅದ್ಭುತವಾದಂತಹ ಪರಿಣಾಮಗಳ ಬಗ್ಗೆ ತಮ್ಮ ಈ ಜ್ಯೋತಿಷ್ಯ ಶಾಸ್ತ್ರದಿಂದ ನಮ್ಮ ಪೂರ್ವ ಹಿರಿಯರು ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಶತಮಾನಗಳ ಆಚೆಗೂ ಕೂಡ ಅತ್ಯಂತ ಪ್ರಸ್ತುತವೆನಿಸಿದೆ. ಬಂಧುಗಳೇ, ಈ ಒಂದು ಶ್ರೇಷ್ಠ ಪರಂಪರೆಯನ್ನು ಇವತ್ತಿಗೂ ಕೂಡ ಸಾಕಷ್ಟು ಜ್ಞಾನಿಗಳು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅವರ ಪೈಕಿ ಒಬ್ಬರು ಶ್ರೇಷ್ಠವಾದಂತಹ ಜ್ಯೋತಿಷಿ ಗುರುಗಳಾದಂತಹ ಆನಂದ ಗುರೂಜಿಯವರು. ಪೂಜ್ಯ ಆನಂದ ಗುರೂಜಿಯವರು ನಮ್ಮೊಂದಿಗೆ ಈ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿದ್ದಾರೆ. ಪೂಜ್ಯರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ, ಪ್ರಣಾಮಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಮೂಕೇದ ತುಳುವ ಬಂಧುಲಿಗೆ ಎನ್ನ ಸುಲ್ಮೇಲು. ಇದನ್ನು ನಾನು ಕಲೀಲಿಕ್ಕೆ ತುಂಬ ದಿನಗಳ ಪ್ರಯತ್ನ. ತುಳುನಾಡಿಗೆ ಬಂದು ಮಂಗಳೂರಿನ ಸುತ್ತಮುತ್ತ ಜನತೆಗೆ ನಿಮ್ಮದೇ ಆದಂಥ ಮಧುರವಾದಂಥ, ವಿಶೇಷವಾಗಿರ್ತಕ್ಕಂಥ ಅತ್ಯ ಮಧುರತೆ ಮತ್ತು ಸಿಹಿಯಲ್ಲಿರ್ತಕ್ಕಂಥ ಈ ತುಳು ಭಾಷೆಯನ್ನು ಕಲಿಬೇಕು, ನಿಮ್ಮೊಂದಿಗೆ ನಾನು ಮಾತಾಡಬೇಕು ಅನ್ನತಕ್ಕಂಥ ಮಹದಾಸೆ ನಂದು. ಇರಲಿ, ಇವತ್ತಲ್ಲ ನಾಳೆ ನಾನು ಕಲಿತು ನಿಮ್ಮೊಂದಿಗೆ ಮತ್ತಷ್ಟು ಕಲಿತು ಮಾತಾಡುವಂತಹ ಒಂದು ಕಾಯಕವನ್ನು ನಾನು ಖಂಡಿತ ಮಾಡ್ತೇನೆ. ಹಾಗೆ ಈ ಕ್ಷೇತ್ರದ
ಮಂಗಳಾಂಬಿಕೆಯ ದೇವಿನ ನಾನು ಪ್ರಾರ್ಥನೆ ಮಾಡಿ, ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಎಲ್ಲ ಸಮಸ್ತ ಬಂಧುಗಳಿಗೂ, ಎಲ್ಲ ನನ್ನ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಹಾಗೂ ಎಲ್ಲ ರೈತ ಬಾಂಧವರಿಗೂ, ಹಾಗೂ ಸದಾಕಾಲ ಸಮುದ್ರವನ್ನೇ ನಂಬಿ ಬದುಕ್ತಿರ್ತಕ್ಕಂಥ ಎಲ್ಲ ಬೆಸ್ತ ಕುಟುಂಬಕ್ಕೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮಂಗಳಾಂಬಿಕೆಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ. ಹಾಗೆ ಇವತ್ತಿನ ದಿವಸ ನಾನಿಲ್ಲಿ ಬಂದಿರತಕ್ಕಂಥದ್ದು, ಮಂಗಳೂರಿಗೆ ಬಂದಿರತಕ್ಕಂಥದ್ದು ನನಗೆ ಬಹಳ ಸಂತೋಷವೇ ಸರಿ. ಇವತ್ತು ನನ್ನ ಆತ್ಮೀಯರಾದಂಥ ಒಂದು ಚಿಕ್ಕದಾದಂಥ ಒಂದು ಮಳಿಗೆ ಉದ್ಘಾಟನೆ, ಜೊತೆಗೆ ಅದರಲ್ಲಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರನ್ನೂ ಮಾತಾಡುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆಯಲ್ಲ, ಆ ಭಾಗ್ಯಕ್ಕೋಸ್ಕರನೇ ಇವತ್ತು ಆತುರದಿಂದ ಕಾತುರದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ನಾನು ಬಂದಿರುವಂತಹ ಕಾರ್ಯಕ್ರಮ ಎಲ್ಲರನ್ನ ಉದ್ದೇಶಿಸಿ ಮಾತಾಡಲಿಕ್ಕಾಗಿ, ನನ್ನ ಧರ್ಮ ಜಾಗೃತಿಗಾಗಿ, ವಿಶೇಷವಾಗಿರ್ತಕ್ಕಂತಹ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಮತ್ತು ಹಿಂದೂ ಸನಾತನ ಧರ್ಮವು ರಕ್ಷಿತಃ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ನೆಮ್ಮದಿ ಬೇಕು, ಸುಖ ಸಂತೋಷ ಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಲ್ಲೂ ಒಳ್ಳೆ ವಿದ್ವತ್ ಬೇಕು. ಅಂತಹ ವಿದ್ಯೆ, ಜ್ಞಾನ ಎಂಬತಕ್ಕಂಥದ್ದು ಸದಾ ನಿಮಗೆ ಸಿಗಲಿ ಅಂತ ನಾನು ತಾಯಿ ಶಾರದೆನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಇವತ್ತಿನ ನಮ್ಮ ಟಿ ವಿಯ ಮುಖಾಂತರ ನಾನು ನಿಮ್ಮವನೇ ಆದಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯ ಆಶೀರ್ವಾದ ಚಿಕ್ಕ ಮಕ್ಕಳಿಗಿರಲಿ, ಹಿರಿಯರ ಆಶೀರ್ವಾದ ನನಗಿರಲಿ, ಭಗವತಿಯ ಅನುಗ್ರಹ ಸಂಪೂರ್ಣವಾಗಿ ಎಲ್ಲರ ಮೇಲಿರಲಿ. ನಮ್ಮ ಟಿ ವಿ ಸದಾಕಾಲ ಇಂಥದ್ದೇ ಆದಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸದಾ ನಿರತರಾಗಿರಲಿ. ಒಳ್ಳೆಯದಾಗಲಿ.
महाविष्णुवे नमः। धन्वन्तरि महाविष्णुर्देवता प्रीत्यर्थम् इदं विष्णुर्चक्रमे त्रेधादेवतं समूढवस्यमां सवे विष्णोर्विष्णोः इति महाशिखरदेवता प्रीत्यर्थं महाविष्णुप्रीतिकामेन तुभ्यमहं सम्प्रदते नमः नमः। धन्वन्तरि महाविष्णुर्देवताभ्यो नमः। ವಿವೇಕ್ ರಿಟೇಲ್ ಮಳಿಗೆ ಉದ್ಘಾಟನೆಯ ನಂತರ ಗುರ್ಜಿಯವರನ್ನು ಆದರಪೂರ್ವಕವಾಗಿ ಕೋಡಿಯಾಲ್ ಬೈಲ್ನಲ್ಲಿರುವ ಟಿವಿ ರಮಣ್ ಪೈ ಸಭಾಂಗಣಕ್ಕೆ ಸ್ವಾಗತಿಸಲಾಯಿತು. ಅಲ್ಲಿ ಶ್ರೀ ಧನ್ವಂತರಿ ದೇವರನ್ನು ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಪೂಜಿಸಿದರು. ನಂತರ ಭಕ್ತಾದಿಗಳಿಂದ ಗೋವಿಂದನ ಜಯಕಾರ ಹಾಕಲಾಯಿತು. ಆ ಬಳಿಕ ಆರ್.ಜೆ. ಕಿರಣ್ ಅವರು ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಿದರು. ತಮ್ಮ ಆಶೀರ್ವಚನದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಆಯುರ್ವೇದಿಕ್ ಔಷಧ ಉತ್ಪನ್ನಗಳ ಮಹತ್ವವನ್ನು ಜನರಿಗೆ ವಿವರಿಸಿದರು. ಇದೇ ಸಂದರ್ಭದಲ್ಲಿ ಗುರುಜಿಯವರು ಭಕ್ತಾದಿಗಳ ಪ್ರಶ್ನೆಗೆ ಉತ್ತರಿಸಿದರು. ಬಳಿಕ ಗುರುಜಿಯವರು ಗಣ್ಯರಿಗೆ ತಮ್ಮ ದಿವ್ಯ ಹಸ್ತೆಯಿಂದ ಆಯುರ್ವೇದಿಕ್ ಸಸಿಗಳನ್ನು ವಿತರಿಸಿದರು. ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನು ಮಂಗಲ್ಪಾಡಿ ನರೇಶ್ ಶೆಣಿ ಹಾಗೂ ಕುಟುಂಬದವರು ವಿಶೇಷವಾಗಿ ಸನ್ಮಾನಿಸಿದರು. ಗುರುಜಿಯವರಿಂದ ಆಶೀರ್ವಾದ ಪಡೆಯಲು ಸಭಾಂಗಣದಲ್ಲಿ ಉಪಸ್ಥಿತರಿದ್ದವರಿಗೆ ಅವಕಾಶವನ್ನು ನೀಡಲಾಯಿತು. ಒಟ್ಟಿನಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ದಿವ್ಯ ಉಪಸ್ಥಿತಿ ಇಡೀ ಕಾರ್ಯಕ್ರಮಕ್ಕೆ ಮೆರಗು ತಂದಿತಲ್ಲದೆ ಭಕ್ತಾದಿಗಳಲ್ಲಿ ಸಾರ್ಥಕ್ಯದ ಭಾವನೆಯನ್ನು ಮೂಡಿಸಿತ್ತು.
ಇಂದಿರಾ ರಮಣ ಗೋವಿಂದೋ, ಶ್ರೀನಿವಾಸ ಪರಬ್ರಹ್ಮಣೇ ಗೋವಿಂದೋ, ಧನ್ವಂತರಿ ಮಹಾವಿಷ್ಣು ಪಾದವೇ ಗೋವಿಂದೋ. ಗೋವಿಂದ ಅನ್ನ ಸ್ಮರತಕ್ಕಂಥ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ಗೋವಿಂದನ ನಾಮಸ್ಮರಣೆಯಿಂದ ನಿಮ್ಮೆಲ್ಲರ ಮನೋಕಾಮನೆಗಳ ಸಿದ್ಧಿಯಾಗಲಿ ಎಂಬತಕ್ಕಂಥದ್ದಕ್ಕೆ ಗೋವಿಂದ. ಎರಡೂ ನಿಮ್ಮ ಕೈಗಳನ್ನು ಮೇಲೆತ್ತಿ, ನಿಮ್ಮ ಕೈಗಳ ಮೇಲೆತ್ತಿ ಗೋವಿಂದನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು. ಎರಡೂ ಕೈಗಳನ್ನು ಜೋಡಿಸಿ ಗೋವಿಂದ 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 ಹರೆ ಗೋವಿಂದ ವೆಂಕಟರಮಣ 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 ಗೋವಿಂದ. ಶರಾವು ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಭೂಮಿ, ಸಾನ್ನಿಧ್ಯ ಭೂಮಿ ಈ ಮಂಗಳೂರು ಕ್ಷೇತ್ರ. ಈ ಕ್ಷೇತ್ರಕ್ಕೆ ಇವತ್ತೊಂದು ದಿವಸ ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಧರ್ಮದ ನೆಲೆಗುಟ್ಟಿನಲ್ಲಿ ಧನ್ವಂತರಿ ಮಹಾವಿಷ್ಣು ಪ್ರಾರ್ಥನೆ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ಗೋವಿಂದನ ನಾಮಸ್ಮರಣೆ ತಿರುಮಲ ತಿರುಪತಿ ಕೇಳಿಸಬೇಕು. ನಿಮ್ಮೆಲ್ಲರ ಸ್ವರ ತಿರುಪತಿ ಶ್ರೀನಿವಾಸನ ಪಾದ ಮುಟ್ಟಬೇಕು. ಗೋವಿಂದ 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 ಗೋವಿಂದ. ಮಂಗಳೂರಿನ ಈ ಆಡಿಟೋರಿಯಮೇ ದಾಟ್ತಾ ಇಲ್ಲ, ಇನ್ನು ತಿರುಪತಿ ಪಾದ ಎಲ್ಲಿ ಮುಟ್ಟುತ್ತಿದ್ದು. ಗೋವಿಂದ ಗೋವಿಂದ ಗೋವಿಂದ. ಗೋವಿಂದ. ನಿಮ್ಮೆಲ್ಲರಿಗೂ ಇವತ್ತು ಧನ್ವಂತರಿ ಮಹಾವಿಷ್ಣುವಿನ ಸಂಪೂರ್ಣ ಪ್ರಸಾದ ನಮ್ಮ ಇಲ್ಲಿನ ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಹೊಸದಾದಂತಹ ಒಂದು ಅಮೃತ ಮಳಿಗೆ ಒಂದು ಉದ್ಘಾಟನೆ ಆಗಿದೆ. ಆ ಅಮೃತ ಮಳಿಗೆಯಲ್ಲಿ ನಮ್ಮ ವಿಶೇಷವಾಗಿರ್ತಕ್ಕಂತಹ ಕೆಲವೊಂದಷ್ಟು ಔಷಧಿಗಳನ್ನು ಬಹುಶಃ ನಾವು ತಗೊಂಡ್ರೆ ಆರೋಗ್ಯಕರವಾಗಿರ್ತೀವಿ. ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ನಮಗುಂಟಾಗುತ್ತೆ. ಅಂತಹ ಒಂದು ವಿಶೇಷತೆಯಲ್ಲಿ ಮತ್ತೊಮ್ಮೆ ಗೋವಿಂದನ ನಾಮಸ್ಮರಣೆ 3 ಬಾರಿ ವಿಷ್ಣು ಪಾದವನ್ನು ಮುಟ್ಟಬೇಕು, ವಿಷ್ಣುವಿನ ಶಂಕು ಚಕ್ರವನ್ನು ಮುಟ್ಟಬೇಕು. ಗೋವಿಂದ 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 ಗೋವಿಂದ. ಗೋವಿಂದ. ಪರವಾಗಿಲ್ಲ, ನಿಮ್ಮನ್ನೆಲ್ಲ ನಾನು ತಿರುಪತಿ ಕರ್ಕೊಂಡು ಹೋಗ್ಬೋದು. ಈ ಬಾರಿ ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡುವಾಗ ಮಂಗಳೂರಿನ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಹೆಸರಲ್ಲೂ ಒಂದು ಒಳ್ಳೆಯದಾಗಲಿ ಅಂತ ನಾನು ತಿರುಪತಿ ಶ್ರೀನಿವಾಸನ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ತಾವೆಲ್ಲ ಕೂತ್ಕೊಳ್ಳಿ. ಗೋವಿಂದ. ಗುರುಜಿಗಳಿಗೆ ಮಂಗಳೂರಿಗೆ ಆಗಲೇ ನಾವು ಸ್ವಾಗತ ಹೇಳಿದ್ದೇವೆ. ಈ ಸಭಾಂಗಣಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ತಿಳಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರೋಣ. ವಿವೇಕ್ ಟ್ರೇಡರ್ಸ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ನಾನು ಈ ಸಂದರ್ಭದಲ್ಲಿ ಕೊಡಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ, ದಿವಂಗತ ಮಂಗಲ್ಪಾಡಿ ನಾಮದೇವ್ ಶೆಣೆಯವರು 1976ರಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೇ ಆಯುರ್ವೇದದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಜನರಿಗೆ ತಲುಪಿಸ್ಬೇಕು, ನಮ್ಮ ಮಂಗಳೂರಿನ ಜನತೆಗೆ ಆಯುರ್ವೇದದ ಬಗ್ಗೆ ಹೇಳ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಮಂಗಳೂರಿನ ಜನತೆಗೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲೇ. ಅದಾದ ನಂತರ 1986ರಲ್ಲಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಮಂಗಲ್ಪಾಡಿ ನಾಮದೇವ್ ಶೆಣೆಯವರು ಕೆಲಸವನ್ನು ಬಿಟ್ಟು VRS ಅವರು ತಗೊಂಡಿಲ್ಲ. ಆ ಸಮಯದಲ್ಲಿ ಯಾವುದೇ ಒಂದು ಬೆನಿಫಿಟ್ಸನ್ನು ಬ್ಯಾಂಕಿಂದ ಪಡೆದುಕೊಳ್ಳದೆ ಕೆಲಸ ಬಿಟ್ಟು ಆಯುರ್ವೇದದ ಒಂದು ಅಂಗಡಿಯನ್ನು ಶುರು ಮಾಡ್ತಾರೆ 1986ರಲ್ಲಿ. ಅದಾದ ನಂತರ 1999ರಲ್ಲಿ ಅವರದ್ದೇ ಸ್ವಂತ ಕಟ್ಟಡಕ್ಕೆ ಅಂಗಡಿಯನ್ನು ಸ್ಥಳಾಂತರವನ್ನು ಮಾಡಿ ಅಂಗಡಿಯನ್ನು ವಿವೇಕ್ ಟ್ರೇಡರ್ಸನ್ನು ಇನ್ನಷ್ಟು ದೊಡ್ಡ ರೂಪದಲ್ಲಿ ಅವರು ಒಂದು ಉದ್ಘಾಟನೆಯನ್ನು ಮಾಡ್ತಾರೆ. ಅದಾದ ನಂತರ 2018ರಲ್ಲಿ ಗುರುಗಳು ಮಂಗಳೂರಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಅವರು ಆಶೀರ್ವಾದ ಕೊಟ್ಟು ಇವತ್ತು ಇನ್ನೊಂದು ಒಂದು ರೀಟೇಲ್ ಶಾಖೆಯನ್ನು ವಿವೇಕ್ ಟ್ರೇಡರ್ಸ್ ಓಪನ್ ಮಾಡಿದೆ ಅಂತ ಹೇಳಿದ್ರೆ ಗುರುಜಿಗಳ ಆಶೀರ್ವಾದ ಇದೆ ಅಂತಲೇ ಹೇಳಬೇಕು. ಜೋರಾದ ಚಪ್ಪಾಳೆ ನಿಮ್ಮ ಕಡೆಯಿಂದ ಈ ಸಂದರ್ಭದಲ್ಲಿ ಬರಲೇಬೇಕು. ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ಗ್ರೀನ್ ಮಂಗಳೂರು ಇನಿಷಿಯೇಟಿವ್ ನಡಿ ನೀವು ಬಂದಿರುವಂತಹ ಎಲ್ರಿಗೂ ಸಸಿಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ಮಂಗಲ್ಪಾಡಿ ನಾಮದೇವ್ ಶೆಣೆಯವರು.
ಆಯುರ್ವೇದದ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಕೆಲವೊಂದು ಪುಸ್ತಕದ ಹೆಸರುಗಳನ್ನು ಹೇಳೋದಾದರೆ, ಜೇನು ಇದರ ಮಹತ್ವದ ಕುರಿತು ಒಂದು ಪುಸ್ತಕವನ್ನು ಬರೆದರು, ತುಳಸಿ ಇದರ ಮಹತ್ವ ಇರುವಂತಹ ಒಂದು ಪುಸ್ತಕವನ್ನು ಬರೆದರು. ಹೀಗೆ ಹಲವಾರು, ಒಂದರಲ್ಲಿ 2 ಗಿಡ ಬಳ್ಳಿಗಳು, ಬೇವು ಶ್ರೇಷ್ಠ ಮರ, ರುದ್ರಾಕ್ಷಿ ನಮಗೆ ವರ, ಇಂತಹ ಸಾಕಷ್ಟು ಪುಸ್ತಕಗಳನ್ನು ಬರೆದು ನಮ್ಮ ಮಂಗಳೂರಿನ ಜನತೆಗೆ, ಅದು ಮಾತ್ರ ಅಲ್ಲ ಕರ್ನಾಟಕದ ಜನತೆಗೆ ಕೂಡ ಈ ಪುಸ್ತಕಗಳನ್ನು ಕೊಟ್ಟರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜೋರಾದ ಚಪ್ಪಾಳೆ ಅವ್ರಿಗೋಸ್ಕರ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಈ ಶ್ಲೋಕಕ್ಕೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡ್ತಕ್ಕಂಥ ವಿಘ್ನೇಶ್ವರನಿಗೆ ನಮಸ್ಕಾರ ಮಾಡ್ತಾ, ಮಂಗಳೂರಿನ ಜನತೆ ಇವತ್ತು ಪ್ರಸನ್ನರಾಗಿದ್ದೀರಿ. ಅಂದರೆ ನಿಮ್ಮೆಲ್ಲರ ಮುಖದಲ್ಲೂ ಮಂದಹಾಸ ಇದೆ, ನಗುಮುಖ ಇದೆ. ಬಹುಶಃ ಧರ್ಮದೆಡೆ, ಧರ್ಮದಲ್ಲಿರ್ತಕ್ಕಂಥ ವಿಶೇಷತೆ, ಧರ್ಮ ವಿಜಯತೆ, ಧರ್ಮದ ನಡೆಯಲ್ಲಿ ನಡೆಯುವ ಪ್ರತಿಯೊಬ್ಬರಿಗೂ ಸಹಿತ ಯಾವತ್ತೂ ಅವರಿಗೆ ಆ ಮುಖ ಮಂದಹಾಸದಲ್ಲೇ ಇರುತ್ತೆ, ನಗುಮುಖದಲ್ಲೇ ಇರುತ್ತೆ. ಜೀವನದ ಒಂದು ರಹಸ್ಯ ಹೇಳ್ಬೋದಾದರೆ, ಮನುಷ್ಯ ತಾನು ಏನು ಸಂಪಾದನೆ ಮಾಡಿದ್ರೂ ಎಲ್ಲವನ್ನೂ ಸಹಿತ ಇಲ್ಲಿ ಬಿಟ್ಟು ಹೋಗೋದೆ. ಸಂಪಾದನೆ ಮಾಡಿರ್ತಕ್ಕಂಥ ಎಲ್ಲವನ್ನೂ ನಾವು ಇಲ್ಲಿ ಬಿಟ್ಟು ಹೋಗ್ತೀವಿ. ಆದರೆ ಮಾಡಿರುವ ಸಂಪಾದನೆಯಲ್ಲಿ ಅಷ್ಟೇ ಯಶಸ್ಸನ್ನು ಸಂಪಾದನೆ ಮಾಡ್ತೀವಿ. ಮಾಡುವ ಸಂಪಾದನೆಗೆ ಇನ್ನಷ್ಟು ಬೇಕು ಬೇಕು ಎಂಬತಕ್ಕಂಥ ಆಸೆಯನ್ನು ಇಟ್ಕೊಳ್ತೀವಿ. ಆದರೆ ನರೇಶ್ ಅವರ ಮನಸ್ಥಿತಿ ಒಂದಿದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಹುಶಃ ನರೇಶ್ಗೆ ಈ ಗುಣ ಬರಬೇಕಾದ್ರೆ ಅವರ ತಂದೆಯವರ ಆಶೀರ್ವಾದ, ಅವರ ತಂದೆಯವರ ಆಶೀರ್ವಾದ ಸದಾಕಾಲ ಅವರ ಬೆನ್ನೆಲುಬಲ್ಲಿ ನಿಂತು ಅವರ ತಾಯಿ ಅವರನ್ನು ಕೈ ಹಿಡಿದು ನಡೆಸ್ತಿರ್ತಕ್ಕಂಥ ರೀತಿ, ಜೊತೆಗೆ ಅವರ ಧರ್ಮಿಣಿ ಸಹಿತ ಅಷ್ಟೇ ಚೆನ್ನ. ಹಾಗೆ ಅವರ 4 ಜನ ಅಕ್ಕಂದರು ಭಾಳ ಮುದ್ದಾಗಿ ಅವರನ್ನು ನೋಡಿಕೊಳ್ತಾ ಇದ್ದಾರೆ. ಯಾವ ಕುಟುಂಬದಲ್ಲಿ ಅನ್ಯೋನ್ಯತೆ, ಈ ಬಾಂಧವ್ಯ ಇರುತ್ತೋ ಅವರು ಹಾಕುವ ಪ್ರತಿಯೊಂದು ಹೆಜ್ಜೆನೂ ಸಹಿತ ಯಶಸ್ಸಿನ ಹಾದಿಯಲ್ಲಿರುತ್ತೆ. ಅದು ನಮ್ಮ ಭಾರತೀಯರಲ್ಲಿ ಹಿಂದಿನಿಂದ ಬಂದಿರತಕ್ಕಂತಹದ್ದು. ಹಾಗಾಗಿ ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಯಶಸ್ಸಿನ ಹಾದಿಯಲ್ಲಿದ್ದು, ಇವತ್ತಿನ ದಿವಸ ಲೋಕಾರ್ಪಣೆ ಆಗಿರ್ತಕ್ಕಂಥ ಆಯುರ್ವೇದಿಕ್ ಸಂಬಂಧಪಟ್ಟಂಥ ವಿಶೇಷವಾಗಿರ್ತಕ್ಕಂಥ ಮಳಿಗೆ ನಿಮ್ಮೆಲ್ಲರಿಗೂ ಸಹಿತ ತಿಳಿದಿರ್ತಕ್ಕಂಥದ್ದು. ಇವತ್ತು ನೀವೆಲ್ಲರೂ ಸಹಿತ ಇಲ್ಲಿ ಸೇರಲಿಕ್ಕೂ ಸಹಿತ ಒಂದು ಕಾರಣ, ಮಂಗಳೂರಿನ ಗ್ರೀನ್ ಮಂಗಳೂರು ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಮಂಗಳೂರು ಈಗಾಗಲೇ ತಂಪಲ್ಲಿದೆ, ಆದರೂ ಇನ್ನಷ್ಟು ವನಸಿರಿಗಳು ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಮಂಗಳೂರಲ್ಲಿ ಪ್ರತಿಯೊಬ್ಬರು ಮನೆ ಮುಂದೆ ಒಂದು ಹಸಿರು ಗಿಡವನ್ನು ನೆಟ್ಟರೆ ಅದು ಇನ್ನಷ್ಟು ಆಯುರ್ವೇದಿಕ್ ಆಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಪ್ರತಿಯೊಬ್ಬರ ಮನೆ ಸಹಿತ ಬಹಳ ವಿಶೇಷವಾದಂಥ ರೀತಿ ಶಾಂತಿ, ನೆಮ್ಮದಿಯನ್ನು ತಂದುಕೊಡುತ್ತೆ. ಅಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ವೈದ್ಯಕೀಯ ರಂಗ ಎಂಬತಕ್ಕಂಥದ್ದು, ಮೆಡಿಕಲ್ ಎಂಬತಕ್ಕಂಥದ್ದು ಸಾಕಷ್ಟು ಮುಂದೆ ನಡೀತಾ ಇದೆ. ಬಹುಶಃ ಇಲ್ಲಿ ನೆರೆದಿರ್ತಕ್ಕಂಥವರು, ಇಲ್ಲಿ ಬಂದಿರತಕ್ಕಂತಹ ಮಂಗಳೂರಿನ ಜನತೆ ಎಲ್ಲರೂ ಸಹಿತ ಒಂದಿಷ್ಟು ವಯಸ್ಸಲ್ಲಿ ಹಿರಿಯರೇ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಬಹುಶಃ ನೀವು ಬೆಳೆದು ಬಂದಂಥ ಹಾದಿ, ಬಹುಶಃ ನೀವು ಅವತ್ತಿನ ದಿವಸ ಇಂತಹ ರೋಗದ ಹೆಸರುಗಳೂ ಕಂಡಿಲ್ಲ, ಅವತ್ತು ಇಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳೂ ಕಂಡಿಲ್ಲ. ಆದರೆ ಇವತ್ತಿನ ದಿವಸ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಇದೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಹಾಗೆ ರೋಗ ರುಜಿನಗಳು ನಿಮಗೆ ಗೊತ್ತಿಲ್ಲದಂಥ ಹೊಸ ಹೆಸರುಗಳೂ ಬರ್ತಾ ಇದೆ. ಆದರೆ ಹಿಂದೆ ಇಂತಹ ಸಮಸ್ಯೆಗಳಾಗಲಿ, ಇಂಥ ರೋಗ ರುಜಿನಗಳಾಗಲಿ ಯಾವತ್ತೂ ನಾವು ಕಂಡಿರಲಿಲ್ಲ. ಆದರೆ ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯಬದ್ಧವಾದಂಥ ಆರೋಗ್ಯಕರವಾಗಿರ್ತಕ್ಕಂಥ ಪದಾರ್ಥಗಳನ್ನು ನಾವು ದೂರ ಮಾಡ್ತಾ ಇದ್ದೀವಿ. ಪಿಜ್ಜಾ, ಬರ್ಗರು, ಮ್ಯಾಗಿ ಇಂಥದಕ್ಕೆ ಮೊರೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಮಾಡುವಂತಹ ಒಳ್ಳೆ ಪದಾರ್ಥಗಳನ್ನು ಮೂಲೆಗಿಡ್ತಾ ಇದ್ದೀವಿ. ಹೊಸ ಪದಾರ್ಥಗಳನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಅನಾರೋಗ್ಯ ಎಂಬತಕ್ಕಂಥದ್ದು ಬಿಟ್ಕೊಳ್ತಾ ಇದ್ದೀವಿ. ಯಾವೊಬ್ಬ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾಗಬೇಕಾದರೆ ನಮ್ಮ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಮನೆಯಲ್ಲಿ ಮಾಡುವಂಥ ಪದಾರ್ಥಗಳನ್ನು ನಾವು ದೂರ ಮಾಡ್ತಾ ಹೊರಟ್ರೆ ನಮಗೆ ಅನಾರೋಗ್ಯ ಎಂಬತಕ್ಕಂಥದ್ದು ನಮ್ಮ ಬೆನ್ನಲ್ಲಿ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಮನೆಯಲ್ಲಿ ಮಾಡಿರ್ತಕ್ಕಂಥ ಪದಾರ್ಥ, ರಾತ್ರಿ ಮಾಡಿರುವ ಪದಾರ್ಥ ಬೆಳಿಗ್ಗೆದ್ದು ತಿಂದರೂ ಸಹಿತ ಅದು ಲೋಪ ಅಲ್ಲ. ಅದೇ ರಾತ್ರಿ ಮಿಕ್ಕಿರ್ತಕ್ಕಂಥ ಪದಾರ್ಥವನ್ನು ಫ್ರಿಜ್ಜಲ್ಲಿಟ್ಟು ಮಾರನೇ ದಿವಸ ಸಂಜೆ ಆದರೂ ಸಹಿತ ಅದನ್ನೇ ಬಡಿಸೋವಂಥ ರೀತಿ ಕ್ರಮ ಇರುತ್ತಲ್ಲ, ಅದು ತಪ್ಪಾಗತ್ತೆ. ಹಾಗೆ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಆರೋಗ್ಯಕರವಾದ ಬೆಳವಣಿಗೆ ಬೇಕು. ಹಾಗೆ ಒಳ್ಳೆಯ ಮನಸ್ಸು, ಒಳ್ಳೆಯ ವ್ಯಕ್ತಿತ್ವ ಬರಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬೇಕು. ಯಾವ ಕುಟುಂಬದಲ್ಲಿ ಹಿರಿಯರ ಮಾರ್ಗದರ್ಶನಕ್ಕಾಗಿ ನಾವು ಹಂಬಲಿಸ್ತೀವೋ ಆ ಕುಟುಂಬ ಯಾವತ್ತಿಗೂ ನಂದಾದೀಪದಂತೆ ದೊರೀತಾ ಇರುತ್ತೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಒಂದು ಯಶಸ್ಸನ್ನು ನಾವು ಸಿದ್ಧಿಪಡಿಸ್ಕೋಬೇಕಾದ್ರೆ ಅದಕ್ಕೆ ಭಗವಂತನ ಕೃಪಾಶೀರ್ವಾದ ಬೇಕು. ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ನೀವೆಲ್ಲರೂ ನಂಬಿರ್ತಕ್ಕಂಥದ್ದು, ನಾನು ಬಹುಶಃ ಇಷ್ಟೊತ್ತು ಸ್ವಾಮಿಗೆ ಒಂದು ಮಂಗಳಾರತಿ ಮಾಡುವಾಗ ನನ್ನನ್ನು ನಾನು ಮೈಮರೆತು ಆ ಸ್ವಾಮಿಗೆ ಸೇವೆ ಮಾಡ್ತಾ ಇದ್ದೆ. ಧನ್ವಂತರಿ ಮಹಾವಿಷ್ಣುವಿಗೆ ಆರತಿ ಮಾಡ್ತಿದ್ರೆ ಸಾಕ್ಷಾತ್ತು ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣ ಇಲ್ಲೇ ಬಂದು ಕೂತಿದ್ದಾನೆ, ಆತನಿಗೆ ನಾನು ಆರತಿ ಮಾಡ್ತಿದ್ದೀನಿ ಅಂತ ನನ್ನ ಮನಸ್ಸಲ್ಲಿ ಆ ಭಾಸನೆ ಇತ್ತು.
ಆ ಒಂದು ವಿಶೇಷತೆ ನನ್ನ ಮನಸ್ಸಲ್ಲಿತ್ತು. ತಾವೆಲ್ಲರೂ ಸಹಿತ ಗೋವಿಂದನ ನಾಮಸ್ಮರಣೆ ಮಾಡುವಾಗ ತಮ್ಮೆರಡೂ ಕೈಗಳನ್ನೆತ್ತಿ ಶರಣಾಗತನಾಗಿ, ಭಗವಂತ ನಾನು ನಿನ್ನ ಮುಂದೆ ಕೈ ಎತ್ತಿ ನಿಂತಿದ್ದೇನೆ, ಅಂದರೆ ಸಂಪೂರ್ಣವಾದಂತಹ ನಿನ್ನ ಆಶೀರ್ವಾದಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳಿ ತಾವು ಕೈ ಎತ್ತಿ ನಮಸ್ಕಾರ ಮಾಡುವಾಗ ಆ ಒಂದು ಕೀರ್ತನೆಯ ಪದ ಶ್ರೀನಿವಾಸನ ಪಾದವೇ ಮುಟ್ಟಿತ್ತು. ಅಂತಹ ಭಾವನೆ, ಅಂತಹ ಒಂದು ವಿಶೇಷತೆ ನಾವು ಎಲ್ಲಿವರೆಗೂ ನಮ್ಮ ಜೊತೆಯಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ತೀವೋ ಅಷ್ಟು ವಿಶೇಷವಾದಂತಹ ಬದುಕನ್ನು ಕಾಣ್ತೀವಿ. ಅಲ್ಲಗೂ ಸಹಿತ ಈ ಭಾಗದಲ್ಲಿ ಗೋ ಸಂರಕ್ಷಣೆಗಾಗಿ ಸಾಕಷ್ಟು ಪಣತೊಟ್ಟು ನಿಂತಿರ್ತಕ್ಕಂಥ ಯುವ ಪ್ರಜೆಗಳಿದ್ದಾರೆ. ಅದರಲ್ಲೂ ದಾಸ ಸಾಹಿತ್ಯ, ವಿಶೇಷವಾಗಿರ್ತಕ್ಕಂಥ ಕೀರ್ತನೆಗಳು, ಭಜನೆ ಆಗಲಿ, ಒಂದು ಯಾವುದೇ ಒಂದು ಪೂಜೆ ಪುನಸ್ಕಾರ ಆಗಲಿ, ನಾಗಮಂಡಲೋತ್ಸವ ಆಗಲಿ, ಪರಶುರಾಮ ಕ್ಷೇತ್ರ ಈ ಭಾಗ. ನಾಗಮಂಡಲೋತ್ಸವ ಅಂದರೆ ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಿಂದ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀರಿ. ಅಂದರೆ ಒಂದು ಶಕ್ತಿಯಲ್ಲಿದೆ ಅಂತಕ್ಕಂಥ ನಂಬಿ ಬಂದಿರತಕ್ಕಂಥವ್ರು ನಾವು ನೀವೆಲ್ಲರೂ. ಅಂತಹ ಶಕ್ತಿ ಧನ್ವಂತರಿ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹದೊಂದಿಗೆ ಇವತ್ತಿನ ದಿವಸ ನರೇಶ್ ಅವರು ಹಾಕಿರುವ ಒಂದೊಂದು ಹೆಜ್ಜೆಯೂ ಸಹಿತ ಬಹಳ ಅರ್ಥಗರ್ಭಿತವಾಗಿದೆ. ಅದರಲ್ಲೂ ಪ್ರತಿಯೊಂದು ಪ್ರಾಡಕ್ಟು ಸಹಿತ ಆಯುರ್ವೇದಿಕಲ್ಲಿ ಬರೀ ನಮ್ಮದೇ ಪ್ರಾಡಕ್ಟು ಅಥವಾ ಇನ್ನೊಂದು ಕಂಪನಿ ಪ್ರಾಡಕ್ಟ್ ಅಂತ ಇಲ್ಲಿ ಕಂಪನಿಗಳನ್ನು ನಾನು ಬಿಂಬಿಸ್ತಾ ಇಲ್ಲ. ಯಾವುದೇ ಕಂಪನಿ ಪ್ರಾಡಕ್ಟ್ ನಮಗಲ್ಲ ಮುಖ್ಯ. ನಮಗೆ ಬೇಕಾದ್ದು ನಮ್ಮ ತಲೆ ಕೂದಲಿಂದ ಹಿಡಿದು ಪಾದದ ಹೆಬ್ಬೆರಳವರೆಗೂ ಮನುಷ್ಯ ಆರೋಗ್ಯಕರವಾಗಿರಬೇಕಾದ್ರೆ ಯಾವ ಪ್ರಾಡಕ್ಟಲ್ಲಿ ಒರಿಜಿನಲಿ ತೂಕವಾಗಿರ್ತಕ್ಕಂತಹ ಒಳ್ಳೆಯ ಒಂದಷ್ಟು ವನಸಿರಿಗಳು ಅದರಲ್ಲಿ ಸೇರಿದೆ, ಅದು ನಮ್ಮ ಆರೋಗ್ಯಕ್ಕೆ ಅಮೃತ ಸಮಾನವಾಗಿರುತ್ತೆ. ಅಂತಹ ವನಸಿರಿಗಳು, ಅಂತಹ ಔಷಧಿಗಳನ್ನು ಆಯ್ಕೆ ಮಾಡಿ ಇವತ್ತಿನ ದಿವಸ ನರೇಶ್ ಅವರು ಒಳ್ಳೆ ಒಂದು ಔಷಧಿಗಳನ್ನು ಒಂದು ಕಡೆ ಸಂಗ್ರಹಣ ಮಾಡಿ ಅದೆಲ್ಲವೂ ಸಹಿತ ನಿಮಗೆ ಕೈಗೆಟುಕುವಂಥ ರೀತಿ ನಡೆಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಅಂದರೆ ಪ್ರತಿಯೊಬ್ಬರ ಮನಸ್ಥಿತಿಯೂ ಸಹಿತ ಶಾಂತಿ ನೆಮ್ಮದಿಗೋಸ್ಕರ ಇವತ್ತು ಹಂಬಲಿಸ್ತಾ ಇದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂಥರ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಪಾರೇ ಇಲ್ವೇನೋ, ಕಷ್ಟಗಳಿಗೆ ಕೊನೆಯೇ ಇಲ್ವೇನೋ ಎಂಬಂಥ ರೀತಿಯಲ್ಲಿ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ಆ ಕಷ್ಟಕ್ಕೊಂದು ಕೊನೆ ಇದೆ. ನಾವು ಯಾವಾಗ ನಮ್ಮ ಸಂಸ್ಕಾರ ಸಂಸ್ಕೃತಿನ ಮರೆತು ನಾವು ಮುಂದೆ ನಡೀತಿದ್ದೀವೋ ಆಗ ಅಸಮಾಧಾನ ಎಂಬತಕ್ಕಂಥದ್ದು ತಾಳ್ಮೆ ಇಲ್ಲದಂಥ ರೀತಿಯಲ್ಲಿದೆ. ಅದಕ್ಕಾಗಿ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದರಲ್ಲೂ ಇವತ್ತಿನ ದಿವಸ ಪ್ರತಿಯೊಬ್ಬರು ಸಹಿತ ಬಂದಿರತಕ್ಕಂಥವರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ವನಸಿರಿನ ಕೊಡಬೇಕು, ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಕೊಡಬೇಕು. ಆ ಮೂಲಿಕೆಗಳನ್ನು ನಿಮ್ಮ ಮನೆಯ ಪರಿಸರದಲ್ಲಿ ಹಾಕಿ ಅದನ್ನು ಬೆಳೆಸಿದ್ದಾದರೆ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಎಂಬತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಇದೆ. ಅದಕ್ಕೆ ಗ್ರೀನ್ ಮಂಗಳೂರು ಅಂತ ಹೆಸರು ಬೇರೆ ಭಾಳ ವಿಶೇಷವಾಗಿದೆ. ಅದು ಗ್ರೀನ್ ಮಂಗಳೂರು ಅಲ್ಲ, ಗ್ರೀನ್ ವಿಶ್ವ ಆಗಬೇಕು. ವಿಶ್ವ ಪರಿಸರ ಅಷ್ಟು ಅಭಿವೃದ್ಧಿಯಾಗಿದ್ದರೆ ನಾವು ನಮ್ಮ ಮುಂದಿನ ಪೀಳಿಗೆ, ಮುಂದಿನ 3-4 ತಲೆಮಾರಾದರೂ ಆ ನೆಮ್ಮದಿಯಾದಂಥ ಉಸಿರಾಟವನ್ನು ಮಾಡಬಹುದು. ಶುದ್ಧ ಜಲ ಬೇಕು, ಒಳ್ಳೆ ಗಾಳಿ ಬೇಕು. ಶುದ್ಧ ಜಲ, ಒಳ್ಳೆ ಗಾಳಿ. ಇನ್ನು ಮುಂಬರತಕ್ಕಂತಹ 30 ವರ್ಷಗಳು ದಾಟಿದ್ರೆ ಕುಡಿಯೋಕ್ಕೆ ನೀರು ಸಹಿತ ಬಹಳ ಕಷ್ಟ ಅಂತ ಈಗಾಗಲೇ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ವಿಜ್ಞಾನಿಗಳು ಹೇಳಬಹುದು, ಆದರೆ ವಿಜ್ಞಾನಿಗಳಿಗೂ ಪೂರ್ವದಲ್ಲಿ ಋಷಿಮುನಿಗಳು ಹೇಳಿದ್ದಾರೆ, ಅತಿ ಅಮೂಲ್ಯವಾಗಿರ್ತಕ್ಕಂಥ ಶುದ್ಧ ಜಲವನ್ನು ಸಾಕಷ್ಟು ವೇಸ್ಟ್ ಮಾಡಿದಿರ ಅದನ್ನು ಹೇಗೆ ಉಪಯೋಗಿಸ್ಬೇಕೋ ಹಾಗೇ ಉಪಯೋಗಿಸಿ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ. ಯಾರ ಮನೆಯಲ್ಲಿ ಯಥೇಚ್ಛವಾಗಿ ನೀರು ಜಾಸ್ತಿ ಖರ್ಚು ಮಾಡ್ತಾರೋ ಆ ಮನೆ ಲಕ್ಷ್ಮಿ ನಿಲ್ಲೋದಿಲ್ವಂತೆ. ಲಕ್ಷ್ಮಿ ಕೋಪ ಮಾಡ್ಕೊಂಡು ಹೊರಟೋಗ್ಬಿಡ್ತಾಳೆ. ಅದಕ್ಕೋಸ್ಕರ ಜಲವನ್ನು ಯಥೇಚ್ಛವಾದಂಥ ರೀತಿ ಹುಚ್ಚುಚ್ಚಾಗಿ ಖರ್ಚು ಮಾಡಿದಿರ ಅದಕ್ಕೊಂದು ಕಡಿವಾಣವನ್ನು ಹಾಕಿ ಇವತ್ತು ನಾವು ಉಳಿಸುವ ಜಲ ಮುಂದಿನ ಪೀಳಿಗೆಗೂ ಆಗಬೇಕು ಎಂಬತಕ್ಕಂಥ ಚಿಂತನೆ ಇರಬೇಕು. ಹಾಗೆ ಸುಂದರವಾದಂಥ ಪರಿಸರವನ್ನು ಬೆಳೆಸಬೇಕು. ಪ್ರತಿಯೊಬ್ಬರ ಮನೆ ಮುಂಭಾಗದಲ್ಲಿ ಇವತ್ತು ಸಿಮೆಂಟ್ ಹಾಕಿ ಕಂಪ್ಲೀಟಾಗಿ ನಮ್ಮನೆ ಮುಂದೆ ಚೆನ್ನಾಗಿರಬೇಕು ಅಂತ ಚಿಂತನೆ ಮಾಡ್ತಿದ್ದೀವಿ. ನಮ್ಮನೆ ಮುಂದೆ ನೀರು ಇಳಿಬೇಕು, ಭೂಮಿಗೆ ಅಂತರ್ಜಲ ಕುಸಿತಾ ಇದೆ ಅಂತ ಇದು ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಎಲ್ಲರ ಮನೆ ಮುಂದೆ ಟೈಲ್ಸ್ ಹಾಕಬೇಕು, ಮಾರ್ಬಲ್ ಹಾಕಬೇಕು, ಗ್ರಾನೈಟ್ ಹಾಕಬೇಕು. ಅದ್ರ ಮುಂದೆ ಇರ್ತಕ್ಕಂಥ ಎಲ್ಲ ಸ್ವಚ್ಛಂದವಾದಂಥ ಗಾಳಿಗೆಲ್ಲ ಒಂದು ಚೂರು ಗಲೀಜಿರಬಾರ್ದು ಅಂತ ಚಿಂತನೆ. ಆದರೆ ಮಳೆ ನೀರು ಎಲ್ಲಿಗೆ ಹೋಗಬೇಕು? ಬರ್ತಕ್ಕಂಥ ಪ್ರಕೃತಿ ನಮಗೆ ಕೊಡ್ತಕ್ಕಂಥ ವರದಾನ ಆ ಮಳೆ ನೀರನ್ನ ಸಂರಕ್ಷಣೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಮಳೆ ನೀರು ಸಂರಕ್ಷಣೆಗಾಗಿ ಪ್ರತಿಯೊಬ್ಬರ ಮನೆ ಮುಂದೆ 1-2-3 ಗಿಡಗಳನ್ನು ಹಾಕಿದ್ರೆ ಆ ಗಿಡದ ಮುಖಾಂತರ ಭೂಮಿಗೆ ನೀರಿಳಿದು ಅಂತರ್ಜಲ ಕುಸಿದಿರ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರಿಗೂ ಸುಭಿಕ್ಷವಾದಂಥ ಕಾಲ ಆಗುತ್ತೆ. ನಾವು ಇನ್ನೊಬ್ಬರ ಮೇಲೆ ಅವಲಂಬಿಸ್ದಿರ ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳೋದಕ್ಕೆ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಬಹುಶಃ ನರೇಶ್ ಈ ವಯಸ್ಸಿಗೆ ಅವರ ಈ ಚಿಂತನೆ ಮಾಡಿರ್ತಕ್ಕಂಥದ್ದು ಇದು ಶ್ಲಾಘನೀಯ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಬಾರಿ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಕರಿಗೆ ನಮ್ಮ 5 ವಸಂತಗಳು ಅಂದರೆ 5 ವರ್ಷಗಳು ತುಂಬಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಿಮ್ಮ ವಾಸ್ತುಗೃಹಕ್ಕೆ ನಾವೇ ನಮ್ಮ ವಾಹಿನಿಯ ಮುಖಾಂತರ ಒಂದು ವಿಶೇಷವಾಗಿರ್ತಕ್ಕಂಥ ಧನ್ವಂತರಿ ಮಹಾವಿಷ್ಣು ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ಸರ್ವತೋಭದ್ರ ಯಂತ್ರವನ್ನು ನಾವು ಕಳಿಸಬೇಕು ಅಂತ ಇದ್ದೀವಿ. ಯಾಕೆಂದರೆ ಋಷಿಮುನಿಗಳ ಕಾಲದಲ್ಲಿ ಸಿದ್ಧಿಯಾದಂತಹದ್ದು ಒಂದೊಂದು ಯಂತ್ರದಲ್ಲಿ ಒಂದೊಂದು ಶಕ್ತಿ ಇದೆ. ಆ ಶಕ್ತಿಗೆ ಸಂಬಂಧಪಟ್ಟಂಗೆ ಸರ್ವತೋಭದ್ರ ಯಂತ್ರ ಆಗಲಿ ಅಥವಾ ಸರ್ವತೋಮುಖ ಅಭಿವೃದ್ಧಿ ಯಂತ್ರ ಆಗಲಿ ಅಥವಾ ಸಂಪತ್ ಮಹಾಲಕ್ಷ್ಮಿಯ ಯಂತ್ರವನ್ನಾಗಲಿ ಪ್ರತಿಯೊಬ್ಬರ ವಾಸ್ತುಗೃಹಕ್ಕೂ ಕಳಿಸಬೇಕು ಎಂಬತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ತಗೊಂಡಂತಹ ಒಂದು ನಿಲುವು. ಅದಕ್ಕಾಗಿ ಮಂಗಳೂರಿಗೂ ಸಹಿತ
ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ನಮ್ಮ ನರೇಶ್ ಅವರು ಮತ್ತು ಅವರ ಸ್ನೇಹಿತರು ಒಂದಷ್ಟು ಜನ ತಂಡವನ್ನು ಮಾಡಿ ಈ ಭಾಗದಲ್ಲೂ ಸಹಿತ ಅದನ್ನು ಕಳಿಸ್ಕೊಟ್ಟು ಅವ್ರ ಮುಖಾಂತರ ನಿಮ್ಮೆಲ್ಲರ ಕೈ ಸೇರುವಂಥ ರೀತಿ ಮಾಡುವಂಥದ್ದು ಸದ್ಯದಲ್ಲೇ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಕೈಗೆತ್ಕೊಳ್ತೀವಿ. ಹಾಗೆ ಇವತ್ತಿನ ದಿವಸ ಆಗಮಿಸಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಒಂದು ಚಿಕ್ಕದಾದಂತಹ ಚುಟುಕಾದಂತಹ ಒಂದು ತಂತ್ರಸಾರವನ್ನು ಹೇಳ್ತೀನಿ. ಆ ತಂತ್ರಸಾರವನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳಿದ್ದರೂ ಪಾರಾಗಲಿ, ಮತ್ತೊಬ್ಬರ ಕಷ್ಟಕ್ಕೂ ಅದು ದಾರಿದೀಪವೂ ಆಗಲಿ. ಹಾಗೆ ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಹಿರಿಯರು, ಗಣ್ಯರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥವರು, ನನ್ನ ಅಮೃತ ಬಿಂದು ಜೋಶಿಯವರು ಹಾಗೂ ಇನ್ನೂ ಸಾಕಷ್ಟು ಜನ ಎಲ್ಲರೂ ಬಂದಿದ್ದಾರೆ. ಇಷ್ಟಕ್ಕೆ ಮುಂಚೆ ಆ ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕರು ಹಾಗೂ MP ಅವರು ಇಬ್ಬರು ಸಹಿತ ಆಗಮಿಸಿದರು. ಅದು ಸಹಿತ ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಒಂದು ಧರ್ಮ, ಸಂಸ್ಕೃತಿ, ಗೋ ಸಂರಕ್ಷಣೆ ಇವತ್ತು ಬಹಳ ಮುಖ್ಯವಾಗಿದೆ. ಗೋ ಸಂರಕ್ಷಣೆಗಾಗಿ ನಾವು ನೀವೆಲ್ಲರೂ ಧ್ವನಿ ಎತ್ತಬೇಕಾಗಿದೆ. ಸಾಕಷ್ಟು ಜನ ಅಸರರು, ರಾಕ್ಷಸರು ಅವರ ಅಟ್ಟಹಾಸವನ್ನು ಮೆರೀತಿದ್ದಾರೆ. ಒಂದು ಹೇಳಬೇಕಂದ್ರೆ ಗೋಕ್ಷೀರ ಎಂಬತಕ್ಕಂಥದ್ದು ತಾಯಿ ಹಾಲು ಸಮಾನ. ಅಂಥ ಗೋಮಾತೆಯನ್ನು ಹೊಡೆದು ಭಕ್ಷಕರು ಸಾಕಷ್ಟು ಜನ ಮುಂದಾಗ್ತಿದ್ದಾರೆ. ಅಂತಹವರ ನಿರ್ಮೂಲನೆ ಆಗಬೇಕು ಅಂತಲೇ ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ, ಗೋ ಸಂರಕ್ಷಣೆ ಮಾಡೋಣ. ಗೋ ಸಂರಕ್ಷಣೆಗಾಗಿ ನಾವು ನೀವೆಲ್ಲರೂ ಧ್ವನಿ ಎತ್ತೋಣ, ಗೋಮಾತೆಯನ್ನು ಉಳಿಸ್ಕೊಳ್ಳೋಣ. ಈ ಸುಂದರವಾದ ಪ್ರಕೃತಿ ಮಾತಿನಲ್ಲಿ ಭಗವತಿಗೆ ನಾವು ನೀವೆಲ್ಲರೂ ಬದುಕಲಿಕ್ಕೆ ಏನು ನಾವು ಚಿಂತನೆ ಮಾಡ್ತಿದ್ದೀವೋ ನಮ್ಮ ಬದುಕಿನ ಜೊತೆಗೆ ಗೋವುಗಳು ಬದುಕಲಿ ಅಂತ ನಾವು ಆಸೆ ಪಡೋಣ. ಸತತ 5 ವರ್ಷಗಳಲ್ಲಿ 4 ವರ್ಷದ ಪ್ರಯಾಣ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಸಿಕ್ಕೇ ಇಲ್ಲ. ಬರೀ ಕಾರ್ಯಕ್ರಮಕ್ಕೆ ಹೋಗೋದು, ಜಾತ್ರೆ ಜನ್ಮೋತ್ಸವ ಥರ ಜನ ಸೇರೋದು, ಅಲ್ಲಿ ನೋಡೋದು, ಮನೆಗೆ ಹೋಗೋದು, ಅಥವಾ ನನ್ನ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಕ್ಕೆ ಬರೋದು. ಎಷ್ಟೋ ಜನಕ್ಕೆ ಫೋನ್ ಮಾಡಿದ್ರು ಸಹಿತ ನಾವು ಕರೆ ಸಿಗ್ತಾ ಇಲ್ಲ, ನಮಗೆ ಫೋನ್ ನೇರ ಕರೆ ಸಿಗ್ತಾ ಇಲ್ಲ ಅಂತೇಳಿ ಇವತ್ತಿಗೂ ನಿಮ್ಮ ಮನಸ್ಸುಗಳಲ್ಲಿ ನಾನು ನೋವಿದೆ. ಹಾಗೆ ಇವತ್ತಿಗೂ ನನ್ನ ವಿಳಾಸನೂ ಸಿಗ್ತಿಲ್ಲ, ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಿಲ್ಲ. ಅದು ಸಹಿತ ಒಂದಷ್ಟು ಜನಕ್ಕೆ ಸಂದೇಹ ಇದೆ. ಅದನ್ನು ದೂರ ಮಾಡಲಿಕ್ಕಾಗಿ ಇವತ್ತು ಪ್ರಶಾಂತತೆಯಿಂದ ನೆಮ್ಮದಿಯುತವಾಗಿ ಮಂಗಳೂರಿನ ಜನತೆ ಇಷ್ಟು ಅಚ್ಚುಕಟ್ಟಾಗಿ ನಿಮ್ಮಲ್ಲಿರ್ತಕ್ಕಂಥ ಈ ಪ್ರೀತಿ ವಿಶ್ವಾಸದಿಂದ 11 ಜನ ನೀವು ಕೇಳುವ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ ಇದೆ. ಯಾಕೆಂದರೆ ನಿಮ್ಮ ಈ ಒಂದು ತಾಳ್ಮೆ, ಸಮಾಧಾನನೇ ಈ ಪ್ರಶ್ನೆ ನನ್ನಿಂದ ಹೊರಬರಲಿಕ್ಕೆ, ಅದಕ್ಕೆ ಉತ್ತರ ನನ್ನಿಂದ ಹೊರಬರಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ನಾನು ತಿಳಿದಿದ್ದೀನಿ. ಯಾಕೆಂದರೆ ಈ ರಾತ್ರಿ ಇಲ್ಲೇ ಉಳ್ಕೊಳ್ತಾ ಇದ್ದೀನಿ. ಅದರಿಂದ ಇನ್ನೂ ಅರ್ಧ ಗಂಟೆ ತಡ ಆದರೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಾನು ಮುಂದೆ ತೆರಳುತ್ತೇನೆ. ಗುರುಗಳಿಗೆ ವಂದಿಸ್ತೇವೆ. ನಿಮ್ಮ ನೆನಪಿನ ಕಡ್ಡಿ ಇಲ್ಲಿ ಉಂಟು. ಒಳ್ಳೆಯದಾಗಲಿ. ವಿಶ್ವದಲ್ಲಿ ನಮ್ಮ ಪುರಾತನ ಆಹಾರ ಪದ್ಧತಿಯನ್ನು ಈಗ ಮೆಚ್ಚುತ್ತಿದ್ದಾರೆ. ಆದರೆ ನಮ್ಮಂಥ ಭಾರತದಲ್ಲಿ ಈಗಿನ ಆಹಾರ ಪದ್ಧತಿಯಿಂದ ರೋಗ ರುಜಿನಗಳು ಜಾಸ್ತಿ ಬರ್ತದೆ. ಅದರಲ್ಲಿ ಏನಾದರೂ ಒಂದು ಉಪಾಯ ಇದ್ದರೆ ತಾವು ಹೇಳಬೇಕಾಗಿ ವಿನಂತಿ. ನಮ್ಮ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಕಾನ್ಸೆಪ್ಟ್ ಸಂಬಂಧಪಟ್ಟಂಥ ಪ್ರಶ್ನೆ ನೀವು ಕೇಳ್ತಿದ್ದೀರಿ. ಆರೋಗ್ಯಕರವಾದಂತಹ ಊಟ ಬೇಕು. ಡಾಕ್ಟ್ರ್ ಹೇಳ್ತಾರೆ, ವೈದ್ಯರು ಹೇಳ್ತಾರೆ 2 ಗಂಟೆಗೊಮ್ಮೆ ತಿನ್ನಿ, ಒಟ್ಟಿಗೆ ತಿನ್ನಬೇಡಿ. ಅಂದರೆ ಮನುಷ್ಯ ಹುಟ್ಟಿರೋದು ಬರೀ ತಿನ್ನಲಿಕ್ಕಷ್ಟೇ. ತಿಂದು 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 ದೇಹ ದಾಢ್ಯವಾಗುವಂಥದ್ದು, ಪಚನ ಶಕ್ತಿ ಇಲ್ದಿರ ಮನುಷ್ಯ ಬೇಗ ಹಾಸಿಗೆ ಮೇಲೆ ಮಲಗುವಂಥದ್ದು. ಇದು ಪ್ರಕ್ರಿಯೆ ಅಲ್ಲ, ಇದು ಸಮಂಜಸವಾದಂಥ ಉತ್ತರ ಅಲ್ಲ. ಮನುಷ್ಯ ತಿನ್ನಬೇಕಾಗಿರೋದು 2 ಹೊತ್ತು ಮಾತ್ರ. ಹಿಂದಿನ ಕಾಲದ ಪದ್ಧತಿ ಮಧ್ಯಾಹ್ನ ಒಂದೇ ಊಟ, ಅದಾದ ನಂತರ 2 ಹೊತ್ತಿನ ಊಟಕ್ಕೆ ಬಂತು. ಈಗ ದಿನಕ್ಕೆ 6 ಟೈಮ್ ಊಟ ಆಗೋಗ್ಬಿಟ್ಟಿದೆ. ಬೆಳಗ್ಗೆ ಟಿಫನ್ ಬೇಕು, ಮಧ್ಯಾಹ್ನ ಊಟ ಬೇಕು, 4 ಗಂಟೆ ಸ್ನ್ಯಾಕ್ಸ್ ಬೇಕು, 6 ಗಂಟೆ ತಿರುಗಿ ರಾತ್ರಿ 8 ಗಂಟೆ ಊಟ ಬೇಕು. ರಾತ್ರಿ ಮಲ್ಕೊಳ್ಳೋಕ್ಕೆ ಮುನ್ನ ಒಂದು ಸ್ವಲ್ಪ ಊಟ ಮಾಡಿ ಕಾಫಿ ಕುಡಿದು ಮಲ್ಕೋಬೇಕು. ಇನ್ನೆಲ್ಲಿಂದ ಆರೋಗ್ಯ ಬರಬೇಕು? ಜೊತೆಗೆ ನಮ್ಮ ಜಠರಾಗ್ನಿ, ನಮ್ಮ ಆರೋಗ್ಯ ಸಹಿತ ಕೆಲಸ ಮಾಡಬೇಕಾದ್ರೂ ಬಹಳ ಕಷ್ಟ ಆಗ್ತಾ ಇದೆ. ಪ್ರತಿಯೊಬ್ಬರ ಆರೋಗ್ಯ ಕರೆಕ್ಟಾಗಿರಬೇಕಾದ್ರೆ ಬೆಳಗ್ಗೆ ಒಂದು ಟಿಫನ್ನು ಅಥವಾ ಬೆಳಗ್ಗೆ ಒಂದು ಊಟ, ಸಾಯಂಕಾಲ ಸಾಧ್ಯವಾದರೂ 7 ಗಂಟೆ ಒಳಗೆ 7-7:30 ಒಳಗೆ ಊಟ, ಅದಾದ ನಂತರ ಒಂದಷ್ಟು ಓಡಾಟ, ನಂತರ ಮಲಗುವಂತಹದ್ದು. ಇಂಥ ಒಂದು ಪ್ರಕ್ರಿಯೆ ಇರಲಿ. ಹಾಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ಆರೋಗ್ಯ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಸಾವಯವ ಕೃಷಿಯನ್ನು ನಂಬಬೇಕಾಗಿದೆ. ರಾಸಾಯನಿಕ ಪದಾರ್ಥಗಳಿಂದ ದೂರ ಇರಬೇಕಾಗಿದೆ. ನಮ್ಮ ರೈತ ಬಾಂಧವರು ಸಹಿತ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದೆ ವರ್ಷಕ್ಕೆ 1 ಬೆಳೆ ಇತ್ತು, ವರ್ಷಕ್ಕೆ 4 ಬೆಳೆ ಬರ್ತಾ ಇದೆ. ಈಗ 4 ಬೆಳೆಯಲ್ಲಿ ಶಕ್ತಿ ಇಲ್ಲದಂಥ ರೀತಿ ಆಗ್ತಾ ಇದೆ. ರೈತ ಬಾಂಧವರು ಇದನ್ನು ಅರ್ಥ ಮಾಡಿಕೊಂಡು ಆರೋಗ್ಯಕರವಾಗಿರ್ತಕ್ಕಂಥ ಬೆಳೆನ ನಮಗೂ ದಯಪಾಲಿಸಲಿ. ನೀವು ಸೃಷ್ಟಿನೇ ಎಲ್ಲರೂ ನೆಮ್ಮದಿಯುತವಾಗಿರೋಣ ಅಂಥೇಳಿ ಇವತ್ತು ಹೊಸ ಒಂದು ವಿಧಾನದಲ್ಲಿ ನಾವು ಆಹಾರವನ್ನು ಬೆಳೆಯುವಂಥ ಪ್ರಕ್ರಿಯೆಗಳಲ್ಲಿ ಮುಂದಾಗ್ತಾ ಇದ್ದೀವಿ. ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಕಂಪ್ಯೂಟರು, ಸಾಫ್ಟ್ವೇರು ಇವೆಲ್ಲ ಜಾಸ್ತಿ ಹೇಗೆ ಡೆವಲಪ್ ಆಗ್ತಿದೆಯೋ ಹಾಗೆ ಬೆಳೆಯುವಂತಹ ಒಂದು ಭೂತಾಯಿನ ನಂಬಿ ಭೂಮಿಯಲ್ಲೂ ಸಹಿತ ನಾಳೆ ದಿವಸ ಮೆಮೊರಿ ಚಿಪ್ ಹಾಕ್ಬಿಟ್ಟು ಅಲ್ಲೂ ಏನಾದ್ರು ಬೆಳೆ ಎತ್ಕೊಳ್ತಾರೇನೋ ಮುಂದಿನ ದಿನಮಾನಗಳು ಹೇಳಿಕ್ಕೆ ಬರೋದಿಲ್ಲ.
ಅದಕ್ಕಾಗಿನ ವ್ಯಕ್ತಿ ನಾವೇ ಒಂದೊಂದು ಮೆಮೊರಿ ಚಿಪ್ಪು ಅಥವಾ ನಾವೇ ಒಂದೊಂದು ಚಿಪ್ ಹಾಕ್ಸ್ಕೊಂಡ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಂಥ ಕೆಲಸ ಮಾಡಬೇಕಾಗುತ್ತೋ ಏನೋ, ಅದು ಬರ್ಬೋದೇನೋ ಹೇಳಿಕ್ಕಾಗಲ್ಲ. ಏನೇ ಆದರೂ ಹಸಿವಾಗಲೇಬೇಕು, ಹೊಟ್ಟೆಗೆ ಅನ್ನ ತಿನ್ನಲೇಬೇಕು, ನಮ್ಮ ಪಚನ ಕ್ರಿಯೆಗಳು ಸರಿಯಾಗಿ ಆಗಲೇಬೇಕು. ಸರಿಯಾದ ಸಮಯಕ್ಕೆ ಮಲಮೂತ್ರ ವಿಸರ್ಜನೆಗಳ ಮನುಷ್ಯನಿಗಾದರೆ ಅವನು ಆರೋಗ್ಯವಂತನಾಗಿರ್ತಾನೆ. ಅಂತಹ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಒಳ್ಳೆ ಪದಾರ್ಥ, ಬಿಸಿ ಪದಾರ್ಥ, ದೇವರು ಕೊಟ್ಟಷ್ಟು ಗಂಜಿ ಆಗಲಿ ಅಂಬ್ಲಿ ಆಗಲಿ ಮನೆಯಲ್ಲಿ ನಗನಗುತ್ತಾ ಕೂತು ಊಟ ಮಾಡಬೇಕು. ಮೊದಲು ಮನೆಯಲ್ಲಿ ನಗನಗುತ್ತಾ ಕೂತು ಊಟ ಮಾಡುವ ಪ್ರಕ್ರಿಯೆ ಇದ್ದರೆ, ಒಟ್ಟು ಸಂಸಾರ ಒಟ್ಟು ಎಲ್ಲರೂ ಸಹಿತ ಒಂದು ಸತಿ ಕೂತು ಊಟ ಮಾಡುವ ಪದ್ಧತಿ ಇದ್ದರೆ, ನೆಲದ ಮೇಲೆ ಲಕ್ಷಣವಾಗಿ ಕೂತ್ಕೊಂಡು ಬಾಳೆ ಎಲೆನೋ ಅಥವಾ ದೇವರು ನಮಗೇನು ಶಕ್ತಿ ಕೊಡೋದನ್ನೋ ಅದು ನೆಲದ ಮೇಲೆ ಕೂತು ಊಟ ಮಾಡಿದ್ರೆ ಇದು ಆರೋಗ್ಯ. ಇದನ್ನು ಕಾಪಾಡಿಕೊಂಡ್ರೆ ನಿಮ್ಮ ಪ್ರಶ್ನೆಗೆ ಸೂಕ್ತವಾದಂಥ ಉತ್ತರ ಸಿಕ್ಕತ್ತೆ. ಒಳ್ಳೆಯದಾಗಲಿ. ಮೊದಲ ಕಾರ್ಯಕ್ರಮ ಊರ ಜರಿಮೆಯಲ್ಲಿ ನಡೆಯಿತು. ಆವಾಗ ನಿಮ್ಮನ್ನು ದೂರದಿಂದ ಕಂಡು ನನಗೆ ದೂರದಿಂದ ಕಂಡದಷ್ಟೇ ಅಲ್ಲದೆ ನಿಮ್ಮನ್ನು ಒಂದು ಮಾತಾಡಲು ಅವಕಾಶ ಸಿಗಲಿಲ್ಲ. 5 ವರ್ಷದಿಂದ ZDV ಕಾರ್ಯಕ್ರಮ ನಾವು ನೋಡ್ತಿದ್ದೇವೆ. ಈಗ ನನ್ನ ದೊಡ್ಡ ಮಗಳು 8 ವರ್ಷ ಆಯಿತು. ದೊಡ್ಡ ಮಗಳಿಗೆ 8 ವರ್ಷ ಆಯಿತು. ಅವಳಿಗೆ ಹೀಗೆ ಇದು ಹಾಸ್ಪಿಟಲ್ ಮದ್ದು ಮಾಡಿ ಅವಳು ಈಗ 8 ವರ್ಷ ಆಗಿದೆ. ಅದರ ನಂತರ ನಿಮ್ಮ ಕಾರ್ಯಕ್ರಮ ನೋಡಿ ಅನುಷ್ಠಾನ, ನೀವು ಹೇಳಿದಂಥ ಅನುಷ್ಠಾನ ಮಾಡಿ ಈಗ ಮಗು 6 ತಿಂಗಳ ಮಗು ನೀವು ಈಗ ಕರ್ಕೊಂಡು ಬಂದಿದ್ದೇನೆ. ನೀವು ಆಶೀರ್ವಾದವನ್ನು ಕೊಟ್ಟಿದ್ದೀರಿ, ಭಾರಿ ಒಂದು ಸಂತೋಷ. ನನಗೆ ಪ್ರಶ್ನೆಯನ್ನು ಗೆಲ್ಲಿಗೆಲ್ಲ ನಮ್ಮ ಹೆಣ್ಣು ಮುಂದೆ ಜೀವನ ಸಾರ್ಥಕವಾಗಿ ಹೀಗೆ ಎಲ್ಲರ ನಿಮ್ಮ ನಂಬಿದಂಥ ಎಲ್ಲ ಭಕ್ತರ ಮನದಾಳದಲ್ಲಿರುವ ಆ ಬೇಸರ ಎಲ್ಲ ಸುಖ ಆ ದುಃಖಗಳನ್ನು ಮರೆತು ಸುಖವನ್ನು ಅನುಭವಿಸುವಂಥ ಇನ್ನು ಮುಂದೆ ನಮಗೆ ನಿಮ್ಮ ಅನುಗ್ರಹ ಇರಲಿ ಅಂತ ನಾನು ಎಲ್ಲರ ಪರವಾಗಿ ನಿಮ್ಮ ಹತ್ರ ತಲೆಬಾಗಿಸಿ ಬೇಡಿಕೊಳ್ತೇನೆ. ಬಹುಶಃ ನೀವು ನಂಬಿರ್ತಕ್ಕಂಥ ದೈವ, ನಿಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ಇವತ್ತು ನಿಮ್ಮ ಕುಟುಂಬದಲ್ಲಿ ಮುದ್ದಾದ ಕಂದಮ್ಮ ಜೊತೆಗೆ ಒಂದು ನಗುಮುಖ, ಇದು ಹೀಗೆ ಇನ್ನೂ 100 ಕಾಲ ಚೆನ್ನಾಗಿರಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. ನೀನು ಹೇಳೋದು ಎಷ್ಟು ಮಧುರವಾಗಿದೆ ನೋಡಿ. ಈ ಮಗುಗೆ ಅವ್ರ ತಾಯಿ ಹೇಳಿದ್ರು ನನ್ನ ಮಗು ಅಷ್ಟು ಸ್ಪಷ್ಟ ಮಾತಿಲ್ಲ ಅಂತ, ಆದರೆ ಈ ಮಗು ಎಷ್ಟು ಮಿರಾಕಲ್. ಆ ಮಗು ಸ್ವರ ಬರ್ತಿದೆ, ಅವಳ ಸ್ವರ ಕೇಳಿಕ್ಕೆ ಎಷ್ಟು ಹಿಂಪಾಗಿದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದಕ್ಕಿನ್ನ ಸ್ಪಷ್ಟ ಬೇಕಾ? ಮಾತು ಬರೆದ್ರು ಬರ್ತಕ್ಕಂಥ ಮಾತನ್ನು ಆಡೋದ್ರಲ್ಲಿ ಇವತ್ತಿನ ಹೊಸ ಟೆಕ್ನಾಲಜಿಯೋ ಅಥವಾ ಅವರಲ್ಲಿರ್ತಕ್ಕಂಥ ಅವರ ದೇಹದ ಅಲಂಕಾರಕ್ಕೆ ಸಂಬಂಧಪಟ್ಟಂಗೆ ಅವರ ನಾಲಿಗೆಗಳನ್ನು ತಿರುಚುವಂಥದ್ದು, ಅಥವಾ ನಾವು ಸಂಪೂರ್ಣವಾಗಿ ಇಂಗ್ಲೀಷ್ಗೆ ಮೊರೆ ಹೋಗಿ ನಮ್ಮ ಪದಗಳನ್ನೆಲ್ಲವೂ ಸಹಿತ ಅಮ್ಮ ಅಪ್ಪ ಅಂತೀರ ಮಮ್ಮಿ ಡ್ಯಾಡಿ ಅಂದ್ಕೊಂಡು ನಾವು ಹೋಗ್ತಿರ್ತಕ್ಕಂಥ ರೀತಿಗೋ ಅದಕ್ಕಿನ್ನ ಎಷ್ಟು ಆನಂದವಾಗಿದೆ. ಆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಇವಳು ಹೇಳೋ ಶ್ಲೋಕ ನೋಡಿದ್ರೆ ನನಗಂಗೆ ಬರಲ್ವಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಮಗು ಸ್ವರತರಂಗ ಚೆನ್ನಾಗಿದೆ, ನೀವು ಭಯಪಡಬೇಕಾದ್ದಿಲ್ಲ. ಇವಳಿಗೆ ತುಳು ಬರ್ತಿಲ್ಲ ಅನ್ನೋದು ಒಂದೇ ನಿಮ್ಮ ಅಸಮಾಧಾನ, ಬರುತ್ತೆ. ನೋಡಮ್ಮ, ಈ ಮಗುವಿಗೆ ಒಳ್ಳೆ ಜ್ಞಾನ ಇದೆ, ಅವಳ ಸ್ವರತರಂಗ ಚೆನ್ನಾಗಿದೆ. ಭಗವತಿ ಅವಳು ಕೊಡಬೇಕಾಗಿರ್ತಕ್ಕಂಥ ಎಲ್ಲ ವರ್ಚಸ್ಸು ಕೊಟ್ಟಿದ್ದಾಳೆ. ಆದರೆ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಸಾಕ್ತಿರುತ್ತೆ. ನೀನು ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಒಳ್ಳೆಯದಾಗಲಿ. ಭಗವತಿ ಆಶೀರ್ವಾದ ಇದೆ. ಒಳ್ಳೆಯದಾಗಲಿ. ನಮಸ್ತೆ ಗುರೂಜಿ. ನಮಸ್ತೆ ಅಮ್ಮ. ಇಲ್ಲಾಳಿ ಏಪಾಲ ಕಷ್ಟನೇ ಮುಗ್ಗಿಜ್ಜಿ, ಜೋಕಲೆ ತಾಪತ್ರ ಮುಗ್ಗಿಜ್ಜಿ, ಎಂಕಲೆ ತಾಪತ್ರ ಮುಗ್ಗಿಜ್ಜಿ, ಇಲ್ಲಾಡು ವರಿಯಾಗಿ ಸುಖ ಇಜ್ಜಿ. ಇವರ ರಿಕ್ಷಾ ಪಲ್ಟ್ಯಾಂಡು ದಾನೆ ಅದು ಪೋಂಡು ಎಂಕ್ ಇಲ್ಲಾಡು ಜರ ಇಲ್ಲಾಡು ಸುಖನೇ ಇಜ್ಜಿ. ಎಂಕ್ಲೆಗ್ ಜೋಕುಲು ಬೆಂದಿನ ಓಲ್ ಪೋಪುಂಡು ಓಲು ವೆಂಚಿನಾಪುಂಡು ಬಂದು ಗೊತ್ತಾಪುಜ್ಜಿ. ನನಗೆ ಆನಂದ್ ಗುರುಜಿಯರು ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಭಾಷೆ ಯಾವುದು ಅಂತಲ್ಲ, ನಿಮ್ಮ ಆಡುವಂತಹ ಮಾತಲ್ಲಿ ಬರುವಂತಹ ಆ ಸ್ವರ ತರಂಗಗಳನ್ನು ನಾನು ಅರ್ಥ ಮಾಡ್ಕೋಬಲ್ಲೆ. ಹಾಗಾಗಿ ನಿಮ್ಮ ಸಮಸ್ಯೆ ನಿಮ್ಮ ಕಷ್ಟ ಆದಷ್ಟು ಬೇಗ ದೂರ ಆಗುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 9 ಮಂಗಳವಾರದ ದಿವಸ ಬೆಟ್ಟದಿನಲ್ಲಿ ಗಿಡ ಇದೆಯಲ್ಲಮ್ಮ, ಬೆಟ್ಟದಿನಲ್ಲಿ ಗಿಡದ ಮುಂಭಾಗದಲ್ಲಿ ಒಂದು ದೀಪವನ್ನು ಹಚ್ಚಿ, ಅದೇ ದಿನ ಸಂಜೆ ಮಂಗಳವಾರದ ಸಾಯಂಕಾಲ ರಾಹುಕಾಲದಲ್ಲಿ 1 ಹಿಡಿಯಷ್ಟು ಉದ್ದಿನ ಬೇಳೆಯನ್ನು ಬಿಳಿ ಬಟ್ಟೆನಲ್ಲಿ ಗಂಟು ಕಟ್ಟಿ ಆ ಗಂಟನ್ನು ತಾಮ್ರದ ತಟ್ಟೆಯಲ್ಲಿಡಿ. ತಾಮ್ರದ ತಟ್ಟೆನಲ್ಲಿ ಬಿಳಿಯ ಬಟ್ಟೆನಲ್ಲಿ ಉದ್ದಿನ ಬೇಳೆಯನ್ನು ಗಂಟು ಕಟ್ಟಿ ಅದನ್ನು ಒಂದು ಮೂಲೆಯಲ್ಲಿ ಇಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ನಿಮಗಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಒಳ್ಳೆಯದಾಗಲಿ. ನಮ್ಮ ಮನೆಯಲ್ಲಿ ಇಲ್ಲ, ಬೆಟ್ಟದ ನೆಲ್ಲಿ ಇಲ್ಲ ಮನೆಯಲ್ಲಿ. ನಾನು ಒಂದು ಮಾತು ಹೇಳ್ತೇನೆ ಕೇಳಿ. ಔಷಧಿ ಹೀಗೆ ಅಂತ ಹೇಳ್ಬೋದು, ಬೆಟ್ಟದ ನೆಲ್ಲಿಗೆ ನಮ್ಮ ಆಶ್ರಮಕ್ಕೆ ನೀವು ಬರಲಿಕ್ಕಾಗೋಲ್ಲ. ಅದಕ್ಕಾಗಿ ಬೆಟ್ಟದ ನೆಲ್ಲಿ ಸಸಿನ ಬಹುಶಃ ಇವತ್ತು ನಿಮಗೆ ಅದನ್ನು ಕೊಡಬಹುದೇನೋ, ಇರಬೇಕಲ್ವ ಇಲ್ಲಿ. ಬೆಟ್ಟದ ನೆಲ್ಲಿ ಗಿಡ ಇದ್ದರೆ ಅಂಥದ್ದೇ ಒಂದು ಸಸಿ ನೀವು ಇಸ್ಕೊಂಡು ಹೋಗಿ
ಅಥವಾ ನೀವೆಲ್ಲಾದರೂ ಒಂದು ನರ್ಸರಿನಲ್ಲಿ ಬೆಟ್ಟದಿನಲ್ಲಿ ಗಿಡವನ್ನು ತಂದು ಮನೆ ಹತ್ರ ಅದನ್ನು ಸಂರಕ್ಷಣೆ ಮಾಡಿ. ನಿಮ್ಮ ಸಮಸ್ಯೆ, ನಿಮ್ಮ ಕಷ್ಟ ಬೇಗ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಮಕ್ಕಳು ದುಡಿಯುವುದು, ಅವರು ಎಲ್ಲಿ ಹೋಗ್ತಾರೆ, ಅವರ ಹಣ ಎಲ್ಲಿ ಹೋಗ್ತಾರೆ ಅಂತ ನನಗೆ ಗೊತ್ತಿರುವುದಲ್ಲ. ಅವರಿಗೆ ಒಳ್ಳೆ ಬುದ್ಧಿ ಕೊಡಿ ಗುರೂಜಿ. ಪ್ರತಿಯೊಬ್ಬ ತಾಯಿಯೂ ಇದನ್ನೇ ಹೇಳೋದು. ಮಕ್ಕಳು ಎದೆ ಉದ್ದಕ್ಕೂ ಬೆಳೆದಿರೋ ಮಕ್ಕಳು ತಾಯಿ ಎದೆನ್ನೇ ಒದ್ದು ಪಕ್ಕದಲ್ಲಿ ಅವ್ರು ಬೇಕಾದಂಥ ಸುಖ ಸಂತೋಷ ಹುಡುಕೊಂಡು ಹೋದ್ರು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತಲೇ ತಾಯಿ ಕೇಳ್ಕೊಳ್ಳೋದು. ಅದೇ ತಾಯಿಯ ದೊಡ್ಡ ಗುಣ. ಅಂತಹ ತಾಯಿಯರಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಇವತ್ತು ತಾಯಿಯಂದ್ರನ್ನೇ ಬಿಟ್ಟು ಎಲ್ಲೋ ಹೋಗ್ತಿರುವಾಗ ನಮ್ಮ ನರೇಶ್ ಜೊತೆಯಲ್ಲೇ ತಾಯಿನೇ ಇಟ್ಕೊಂಡು ಎಲ್ಲಿಂದ ಎಲ್ಲೋದ್ರೂ ಸಹಿತ ಅವ್ರ ಜೊತೆಲೇ ಇಟ್ಕೊಂಡು ಓಡೋವಂಥ ಗುಣ ಇದೆಯಲ್ಲ, ಅದೇನು ದೇವ್ರು ಚೆನ್ನಾಗಿಟ್ಟಿರಲಿ, ಒಳ್ಳೆಯದಾಗಲಿ. ನಂದು ತುಲಾ ರಾಶಿ. ಈಗ ಒಂದು 5 months ಆಯಿತು ಗುರುಜಿ. 2 months ಪ್ರೆಗ್ನೆನ್ಸಿ ಆಗಿದ್ದೆ ನಾನು. 5 ವರ್ಷದ ಮಗು ಉಂಟು ಗುರುಜಿ ನನಗೆ. 5 ವರ್ಷ ಆದಮೇಲೆ ಈಗ ಪ್ರೆಗ್ನೆನ್ಸಿ ಇದಾಗಿದ್ದು ಗುರುಜಿ. ಮಗು ಬೆಳವಣಿಗೆ ಸರಿ ಇಲ್ಲ ಅಂತ ಟ್ಯಾಬ್ಲೆಟ್ ತೊಗೊಂಡದ್ದು ಗುರುಜಿ. ಈಗ ಮತ್ತೆ ಅದು ಸರಿ ಇಲ್ಲ ಅಂತ ಕ್ಲೀನ್ ಆಗಲಿಲ್ಲ ಅಂತ ಪುನಃ ನಾನು ಕ್ಲೀನ್ ಮಾಡಿಸ್ಕೊಂಡದ್ದು ಗುರುಜಿ. ಈಗ 3 months ಆದರೂ ಗುರುಜಿ ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇಲ್ಲ. ಮನೆಯಲ್ಲಿ ಸಹ ತುಂಬ ಕಿರಿಕಿರಿ ಗುರುಜಿ, ಯಾವುದ್ರಲ್ಲಿ ನೆಮ್ಮದಿ ಇಲ್ಲ. 1.5 ವರ್ಷ ಆಯಿತು ನಾವು ಕುಡುಪಲ್ಲಿ ಮನೆ ತಗೊಂಡು. ಆರ್ಥಿಕ ಸ್ಥಿತಿ ತುಂಬ ಇದಾಗಿದೆ ಗುರುಜಿ. ಎಲ್ಲಿ ಕೇಳಿಸಿದ್ರು ಕೂಡ ಮತ್ತೆ ಎಲ್ಲಿಯಾದ್ರೂ ಪ್ರಶ್ನೆ ಹಾಕಿದ್ರೆ ನಿಮಗೆ ಮಾಡಿಸಿ ಹಾಕಿದ್ದಾರೆ ಅಂತ ಹೇಳ್ತಾರೆ ಗುರುಜಿ. ಒಳ್ಳೆ ಪ್ರಶ್ನೆ ಬಂತು. ಈ ಕೆಟ್ಟು ಪ್ರಯೋಗ ಅಂತಕ್ಕಂಥದ್ದು, ಪ್ರಯೋಗ ಮಾಡಿಸುವಂಥದ್ದು ಖಂಡಿತ ನಿನ್ನ ಮನೇಲಿ ಇಲ್ಲ, ನಿನಗೂ ತಗಲೋದಿಲ್ಲ. ನಿನ್ನ ಸ್ವರ ತರಂಗ ಪ್ರಕಾರ ನಿನಗೆ ಯಾರೂ ಪ್ರಯೋಗ ಮಾಡ್ಸೋಕ್ಕಾಗೋದಿಲ್ಲ. ಮೊದಲನೇದಾಗಿ ನಿನ್ನ ದೇಹದಲ್ಲಿ ಇಂತಹ ಒಂದು ಪ್ರಕ್ರಿಯೆ ಸತತವಾಗಿ 3 ತಿಂಗಳಿಂದ ನೀನು ಬೇಡಿಂಗ್ ಏನು ಒದ್ದಾಡ್ತಿದ್ಯೋ ಮಾಸಕ್ರಿಯೆಗಳಲ್ಲಿ ನಿರಂತರವಾಗ್ತಿರೋದ್ರಿಂದ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ರಕ್ತಚಂದನ ರೋಸ್ ವುಡ್ ಇದೆಯಲ್ಲಮ್ಮ, ಪ್ರತಿದಿನ ರೋಸ್ ವುಡ್ಡನ್ನು ಅದ್ರ ಜೊತೆಗೆ ಅಶೋಕಾರಿಷ್ಟ ಅಂತ, ಇಷ್ಟಕ್ಕೆ ಮುಂಚೆ ನಾನು ಯಾರಿಗೋ ವಿಚಾರ ಹೇಳಿದೆ, ನಾನು ಅದನ್ನು ಅಶೋಕಾರಿಷ್ಟ ತೆಗೆದುಕೊಳ್ಳೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ನರೇಶ್ ಅವರ ಒಂದು ಆಯುರ್ವಿವೇಕ್ ಆ ಸಂಸ್ಥೆ ಇರತಕ್ಕಂಥ ಅಲ್ಲಿಗೆ ನೀನು ಹೋದರೆ ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಆ ಒಂದು ವಿಶೇಷ ಅಂಶ ಸಿಗುತ್ತೆ. ನಾನು ಹೇಳಿರೋ ಪ್ರಕಾರ ರಕ್ತಚಂದನ ಆಗಲಿ ಅಥವಾ ಅಶೋಕಾರಿಷ್ಟ ಆಗಲಿ ಇದನ್ನು ನಿರಂತರವಾಗಿ ತಗೋ, ನಿನ್ನ ಆರೋಗ್ಯ ಸರಿ ಹೋಗುತ್ತೆ. ಇದಕ್ಕೆ ವೈದ್ಯರು ಬೇಡ, ಎಂಥದ್ದು ಬೇಡ, ಇದನ್ನು ಮಾಡಿ ನೋಡು. ನಿನ್ನಂತೆ ಸಾಕಷ್ಟು ಜನ ಯಾರಿಗೇ ತೊಂದರೆ ಇದ್ದರು ಮಾಸಕ್ರಿಯೆಗಳಲ್ಲಿ, ಹೆಣ್ಣು ಮಕ್ಕಳಿಗೆ ಬರುವಂತಹ ಮಾಸಕ್ರಿಯೆಗಳಲ್ಲಿ, ನಿಮಗೆ ಏನಾದರೂ ಮೆನ್ಸಸ್ ಪೀರಿಯಡಲ್ಲಿ ಅಥವಾ ಮುಟ್ಟಿನ ದೋಷಗಳಿಂದ ನಿರಂತರವಾಗಿ 15 ದಿವಸ 20 ದಿವಸ 25 ದಿವಸ ಈ ಥರ ಏನಾದ್ರು ರಕ್ತಸ್ರಾವ ಇದ್ದರೆ, ಬೀಡಿಂಗ್ ಆಗ್ತಾ ಇದ್ದರೆ ನೀವು ತಗೊಳ್ಬೇಕಾಗಿರ್ತಕ್ಕಂಥದ್ದು ಅಶೋಕಾರಿಷ್ಟ ಅಥವಾ ರಕ್ತಚಂದನದ ಜಲ. ಇದರಲ್ಲಿ ಥೈರಾಯ್ಡ್ ಇದೆ ಗುರುಜಿ. ಮಗು ನೀನು ಇದನ್ನು ಮಾಡು, ಇದು ನಿನ್ನ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಥೈರಾಯ್ಡ್ ಇದೆ ಅಂತ ಔಷಧಿಗಳಿಗೆ ಮೊರೆ ಹೋಗ್ದಿರಾ, ಸ್ವಲ್ಪ ಎಕ್ಸಸೈಸ್ ಮಾಡು. ಮಾಡ್ತೇನೆ ಗುರುಜಿ. ಆ ಎಕ್ಸಸೈಸ್ ಮಾಡೋದ್ರಿಂದ ಬೇಗ ಗುಣ ಆಗುತ್ತೆ. ಇನ್ನು ಎರಡನೇದು ಈ ಮಾಟ ಮಂತ್ರ ಅಂತ ಹೇಳ್ದಲ್ಲ, ಖಂಡಿತವಾಗ್ಲೂ ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಯಾವ ಮಾಟ ಮಂತ್ರ ತಗಲಲ್ಲ. ಯಾಕೆ ಅಂದರೆ ನಿನ್ನ ಎಡಗಡೆ ಸೊಂಟದ ಮೇಲೆ ಒಂದು ಹುಟ್ಟು ಮಚ್ಚೆ ನಿನಗೆ ಆಧಾರ ಇದೆ. ಯಾಕೆಂದರೆ ನಿನ್ನ ಸ್ವರ ಒಂದೇ ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇರೋದು. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಎಡಭಾಗದ ಸೊಂಟದ ಮೇಲೆ ಇರ್ತಕ್ಕಂಥ ಹುಟ್ಟು ಮಚ್ಚೆಯ ಆಧಾರ ಪ್ರಕಾರ ನಿನಗೆ ಯಾವುದೇ ಮಾಟ ಮಂತ್ರ ತಗಲೋದಿಲ್ಲ. ನಿನ್ನ ಮೇಲೆ ಪ್ರಯೋಗದ ಮನೆ ಮುಂದೆ ತಂದಿಟ್ಟರು ನಿನಗದು ಏನೂ ಆಗೋದಿಲ್ಲ. ನಿನ್ನ ಸೊಂಟದ ಮೇಲೆ ಮಚ್ಚೆ ಇರೋದು ಕನ್ಫರ್ಮಾ? ಇದೆ ಗುರುಜಿ. ಹಾಗಿದ್ದ ಮೇಲೆ ನಿನಗೇನೂ ತೊಂದರೆ ಆಗಲ್ಲ, ಧೈರ್ಯವಾಗಿರು.
ಒಟ್ಟಾರೆ ಹೇಳಬೇಕಂದ್ರೆ ಕೇರಳದಿಂದ ಬಂದು ನಮ್ಮ ಕನ್ನಡಿಗರ ಮೇಲೆ ಸಾಕಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ನಮ್ಮ ಅಮೃತಬಿಂದು ಜೋಶಿಯವರು ಬನ್ನಿ. ಇವರಿಗೆ ಮೈಕ್ ಕೊಟ್ಟರೆ ಇವರು ಭಾಷೆ ಕೇಳಬೇಕು, ಇವರು ಮಾತು ಕೇಳಬೇಕು, ಭಾಳ ಚೆನ್ನಾಗಿ. ಯಾಕೆಂದರೆ ಕೇರಳ ಅವರು ಕನ್ನಡ ಮಾತಾಡೋದು ಭಾಳ ಆನಂದ, ಅದು ಕೇಳಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. 2 ಮಾತು ಮಾತಾಡಲಿ ಅಂತಲೇ ನೋಡೋಣ. ಇಲ್ಲ ನೋಡಿ, ಅವರೆಲ್ಲ ಅಭಿಮಾನ ಕೇಳ್ತಿದ್ದಾರೆ, 2 ಮಾತು ಮಾತಾಡಿ. ನಮ್ಮ ಅನಂತ ಗುರುಜಿಯವರಿಗೆ ಧನ್ಯವಾದಗಳು, ನಮಸ್ಕಾರ. ಆಮೇಲೆ ನಮ್ಮ ಔಷಧಿ ಬಗ್ಗೆ ನಿಮಗೆ ಗೊತ್ತಿರಬೇಕು, ಅಮೃತ ಬಿಂದು ಮತ್ತು ಮಧುಮೇಹ ನಿವಾರಿ, ಅಮೃತರತ್ನ ಮತ್ತು ಶಕುಂತಲಾ ಹೇರ್ ಆಯಿಲ್. ನಮ್ಮ ಆನಂದ ಗುರುಜಿ ನಮ್ಮ ಪ್ರಾಡಕ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಆದಮೇಲೆ ತುಂಬ ಹೇಳಿದರೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಆ ಪ್ರಾಡಕ್ಟು ತುಂಬ ಪ್ರಚಾರ ಆಗಿದೆ. ತುಂಬ ಪ್ರಚಾರ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಕಡೆಯೂ ತುಂಬ ಪ್ರಚಾರ ಆಗಿದೆ. ಇದೆಲ್ಲ ನಮ್ಮ ಗುರುಜಿ ಆಶೀರ್ವಾದ. ಎಲ್ಲವರಿಗೆ ಧನ್ಯವಾದಗಳು. ಗುರು ಪರಂಪರೆ ಇರೋದು ಬಹುಶಃ ನಮ್ಮ ದೇಶದಲ್ಲಿ ಮಾತ್ರ ಅದು ಅದ್ಭುತವಾದಂಥ ಪರಂಪರೆ. ಆ ಶಬ್ದಾರ್ಥವೇ ಸೂಚಿಸುವಂತೆ ಅಜ್ಞಾನವನ್ನು ಹೊಡೆದಿಟ್ಟಿಸುವಂಥ ಒಂದು ಪವಿತ್ರ ಕೈಂಕರ್ಯವನ್ನು ಗುರು ಸ್ಥಾನದಲ್ಲಿರೋ ಮಾಡ್ತಾರೆ. ತಾವು ಅದನ್ನು ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಇವತ್ತಿನ 21ನೇ ಶತಮಾನದ ಆಧುನಿಕ ಕಾಲಘಟ್ಟದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ಪ್ರಸ್ತುತ ಅನ್ನೋಂಥ ಕಾಲಗಳು ಉರುಳಬಹುದು, ದಿನಗಳು ಉರುಳಬಹುದು, ವರ್ಷಗಳು ಉರುಳಬಹುದು. ಆದರೆ ಮನುಷ್ಯ ತಾನು ಮನುಷ್ಯನೇ ಅಂತ ಮನುಷ್ಯತ್ವ ಅಂತಕ್ಕಂಥದ್ದು, ಮನುಷ್ಯನಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಪರೂಪವಾದಂತಹ ಗುಣಗಳನ್ನು ನಾವು ವಿದ್ವತ್ತನ್ನು ಕರತಲಕ ಮಾಡಿಕೊಂಡು ಇವತ್ತಿನ ದಿವಸ ಈ ನಮ್ಮ ಪೂರ್ವಜರು ತಿಳಿಸ್ಕೊಟ್ಟಿರ್ತಕ್ಕಂತಹ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ವತ್ತಿನಿಂದ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಜೀವನದ ಶೈಲಿಗಳನ್ನು ತಿಳಿಸೋದರಲ್ಲಿ ಈ ವಿದ್ಯೆಗೆ ಇವತ್ತಿಗೂ ಸಹಿತ ಮೇಲುಗೈ ಇದೆ, ಇವತ್ತಿಗೂ ಸ್ಥಾನಮಾನ ಇದೆ, ಯಾವತ್ತಿಗೂ ಇದು ಮೇರು ಪರ್ವತದಂತಲೇ ಮೆರೀತಾ ಇರುತ್ತೆ. ಸದ್ಯದಲ್ಲಿ 2 ಗ್ರಹಣಗಳು ಬರಲಿಕ್ಕಿದೆ, ಸೂರ್ಯಗ್ರಹಣ, ಚಂದ್ರಗ್ರಹಣ. ಗ್ರಹಣ ಅಂದಾಕ್ಷಣ ಸಾಮಾನ್ಯವಾಗಿ ಸಾಮಾನ್ಯರಿಗೆ ಒಂದಷ್ಟು ಭಯ ಇರ್ತದೆ, ಆತಂಕ ಇರ್ತದೆ. ಅವ್ರಿಗೆ ಏನು ಹೇಳ್ತೀರಿ ಇದರ ಫಲಗಳು? ಜ್ಞಾನ, ವಿಜ್ಞಾನ, ಜ್ಞಾನ ಮತ್ತು ವಿಜ್ಞಾನ ಇದೆರಡು ಒಂದು ನಾಣ್ಯದ 2 ಮುಖಗಳಿದ್ದಾಗೆ. ಹಾಗಿದ್ದಾಗ ವಿಜ್ಞಾನದಲ್ಲಾಗಲಿ ಅಥವಾ ಜ್ಞಾನದಲ್ಲಾಗಲಿ ಸಂಭವಿಸುವಂತಹ ಸೂರ್ಯಗ್ರಹಣ, ಚಂದ್ರಗ್ರಹಣ ಏನೇ ಇದ್ದರೂ ನೀವ್ಯಾರೂ ಭಯಪಡಬೇಕಾದ್ದಿಲ್ಲ. 27 ನಕ್ಷತ್ರ 12 ರಾಶಿಗಳಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಿದ್ದರೂ ಆಯಾ ದಿನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಸಾಕಷ್ಟು ಯಜ್ಞ ಯಾಗಾದಿಗಳಿದೆ, ಪೂಜಾ ಪುನಸ್ಕಾರಗಳಿದೆ, ಜಪತಪಗಳಿದೆ. ಹಾಗಾಗಿ ಸಾಕಷ್ಟು ದೇವಾಲಯಗಳಲ್ಲಿ ಈಗಾಗಲೇ ಪ್ರಾರ್ಥನೆ ಶುರುವಾಗಿದೆ. ಹಾಗೆ ನಾವು ಸಹಿತ ನಮ್ಮ ಸಂಸ್ಥಾನದಲ್ಲಿ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನು ನಾವು ಈಗಾಗಲೇ ಶುರು ಮಾಡ್ತಾ ಇದ್ದೀವಿ ಸಹಿತ. ಹಾಗಾಗಿ ಯಾರೂ ಭಯಪಡಬೇಕಾದ್ದಿಲ್ಲ. ಆದರೆ ಒಂದಷ್ಟು ಎಚ್ಚರಿಕೆ ಬೇಕು. ವಿಜ್ಞಾನ ಎಷ್ಟೇ ಮುಂದುವರೆದರೂ ಮನುಷ್ಯ ತನ್ನ ಬೆಳವಣಿಗೆ, ತನ್ನ ಪೂರ್ವಜರ ಮಾತುಕತೆ, ಹಿರಿಯರ ಮಾರ್ಗದರ್ಶನ ಇದನ್ನು ನಾವು ಅವಲಂಬಿಸಬೇಕು. ಅದರ ಜೊತೆಲಿಟ್ಟೇ ನಡಿಬೇಕು. ಆಗಲೇ ನಮ್ಮ ಜೀವನ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಅದೇ ರೀತಿ ಪ್ರಾಕೃತಿಕ ವಿಕೋಪಗಳೇನಾದರೂ ಆಗ್ತದೆಯಾ ಎನ್ನುವಂಥ ಕೆಲವರಲ್ಲಿ ಭಯ ಇರ್ತದೆ. ಮತ್ತು ರಾಜಕೀಯ ಪಲ್ಲಟಗಳು ಏನಾದರೂ ಸಂಭವಿಸಲಿಕ್ಕೆ ಇದೆಯಾ ಈ ಗ್ರಹಣದಲ್ಲಿ? ನಿಮ್ಮ ಮೊದಲನೇ ಮಾತಿಗೆ ನನ್ನಿಂದ ಉತ್ತರ ಇದೆ. 2ನೇ ಮಾತು ನನಗೆ ಬಹಳ ದೂರವಾಗಿದೆ. ಯಾಕೆಂದರೆ ರಾಜಕೀಯನ ಆನಂದ್ ಗುರುಜಿಯವರು ಇವತ್ತಿಗೂ ಮಾತಾಡಿಲ್ಲ, ಮುಂದೇನೂ ಮಾತಾಡಲ್ಲ, ಹಿಂದೆ ಯಾವತ್ತೂ ಮಾತಾಡಿಲ್ಲ. ಉದ್ದೇಶ ಇಷ್ಟೇ, ರಾಜಕೀಯ ಎಂಬತಕ್ಕಂಥದ್ದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಂಶ. ಆದರೆ ರಾಜಕೀಯ ಎಲ್ಲರಿಗೂ ಸಹಿತ ರಾಜಕೀಯ ಎಂಬತಕ್ಕಂಥದ್ದು ಇಷ್ಟೇ. ಪ್ರತಿಯೊಬ್ಬರ ಮನಸ್ಸಲ್ಲಿ ಏನಪ್ಪ ಅಂದರೆ ನಾನು ಒಂದು ಆಳ್ವಿಕೆ ಮಾಡಬೇಕು, ನಾನು ಸಹಿತ ಸಭೆ ಸಮಾರಂಭಗಳಲ್ಲಿ ನಿಲ್ಲಬೇಕು, ಅಥವಾ ನಾನು ಸಮಾಜಕ್ಕೆ ಏನೋ ಒಂದು ಮಾಡಬೇಕು, ಮಾಡಿರ್ತಕ್ಕಂಥದ್ದನ್ನು ಎಲ್ಲರೂ ನಾನು ಗುರುತಿಸಬೇಕು. ಆ ಗುರುತಿಸಬೇಕು ಎಂಬತಕ್ಕಂಥ ಆಸೆಯಿಂದ ರಾಜಕೀಯಕ್ಕೆ ಬರ್ತಾರೆ ಬಿಟ್ಟರೆ ಬೇರೆ ಯಾವ ಉದ್ದೇಶಗಳಿಂದ ಅಲ್ಲ. ಅದರಿಂದ ಅವರ ಮನೋಕಾಮನೆಗಳು, ಅವರ ಮನೋಭಿಲಾಷೆಗಳು ಏನೇ ಇದ್ದರೂ ಅದು ಅಲ್ಲಲ್ಲೇ ಇರ್ತಕ್ಕಂಥದ್ದು. ಆದರೆ ಸಾಮಾನ್ಯ ಒಬ್ಬ ಬಡವ, ಒಬ್ಬ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ, ಅಥವಾ ಆ ಹೊತ್ತಿನ ಊಟಕ್ಕಾಗಿ ಚಿಂತನೆ ಮಾಡ್ತಕ್ಕಂಥ ಒಬ್ಬ ರೈತ ಪಡುವಂತಹ ಸಮಸ್ಯೆ ಅಥವಾ ಯೋಧ ಪಡ್ತಕ್ಕಂತಹ ನೋವು, ಇದಕ್ಕೆ ಆನಂದ್ ಗುರುಜಿಯವರ ಸ್ಪಂದನ ದಿನದ 24 ಗಂಟೆ ವರ್ಷದ 365 ದಿವಸ ನಿಮ್ಮೊಂದಿಗೆ ನಾನಿದ್ದೇನೆ. ಅದೇ ರೀತಿ ಜ್ಯೋತಿಷ್ಯದ ಜೊತೆಗೆ ಆಯುರ್ವೇದ ಶಾಸ್ತ್ರ, ಈ ದೇಶ ನೀಡಿರುವಂತಹ ಗುರು ಪ್ರಣೀತವಾದಂತಹ ಮಹರ್ಷಿಗಳಿಂದ ಪ್ರಣೀತವಾಗಿರುವಂತಹ ದೇವತೆಗಳಿಂದ ಅನುಗ್ರಹಿತವಾಗಿರುವಂಥ ಶಾಸ್ತ್ರ ಆಯುರ್ವೇದ, ಅದರ ಬಗ್ಗೆ ನಿಮ್ಮ ಅನಿಸಿಕೆ? ಆಯುರ್ವೇದ ಎಂಬತಕ್ಕಂತಹದ್ದು ಯಾವುದೇ ರೋಗ ರುಜಿನಗಳಿಗೆ ಬರ್ತಕ್ಕಂಥದ್ದಲ್ಲ. ಹಾಗೆ ಆಯುರ್ವೇದ ಎಂಬತಕ್ಕಂಥದ್ದು ವಜ್ರಕಾಯ. ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಈ ಹರ್ಬಲ್ಸು ಮತ್ತು ವನಸಿರಿಗಳಿಗೆ ಸಂಬಂಧಪಟ್ಟಂಥ, ಅದರಲ್ಲೂ ಪ್ರಸ್ತುತ ಈಗಾಗಲೇ ತಮ್ಮೆಲ್ಲರಿಗೂ ಜಗಜ್ಜಾಹೀರಾತಾಗಿರ್ತಕ್ಕಂತಹ ಈ ನಿಮ್ಮ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ವತಿಯಿಂದ ಈಗಾಗಲೇ ಅಮೃತ ಬಿಂದು ಆಯಿತು, ಶಕುಂತಲಾ ಆಯಿತು, ಮಧುಮೇಹ ನಿವಾರಣೆ ಆಯಿತು, 1 2 ಸಾಕಷ್ಟು ಔಷಧಿಗಳಿದೆ. ಇದಿಷ್ಟೇ ಅಲ್ಲ, ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ
ಇತ್ತೀಚಿನ ದಿನಮಾನಗಳಲ್ಲಾಗ್ತಿರ್ತಕ್ಕಂತಹ ಅವಘಡಗಳು, ಒಂದು ಕುಟುಂಬ, ಒಂದು ಸಂಸಾರ, ಒಂದು ಸಂಸ್ಕೃತಿ, ಹೊಸದಾಗಿ ಮದುವೆಯಾದಂಥ ದಂಪತಿಗಳಲ್ಲಿ ಬರ್ತಿರ್ತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸ್ಲಿಕ್ಕಾಗಿ ನವದಂಪತಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಔಷಧಿನ ಸಹಿತ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ ನಾವು ತಯಾರಿಸ್ತಾ ಇದ್ದೀವಿ. ಅದನ್ನು ಅತಿ ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡ್ತೀವಿ. ಯಾಕೆಂದರೆ ಈ ಒಂದು ವಿದ್ಯೆ ಇದು ಯಾವುದೇ ಹರ್ಬಲಲ್ಲಾಗಲಿ ವನಸಿರಿಗಳಾಗಲಿ ಸೈಡ್ ಎಫೆಕ್ಟ್ ಆಗ್ತಕ್ಕಂಥದ್ದಲ್ಲ. ಇವತ್ತು ಹಾಸ್ಪಿಟಲ್ಸ್ ಅಂತಕ್ಕಂಥದ್ದು ನಾಯಿ ಕೊಡೆ ಹೇಗೆ ಅಲ್ಲಲ್ಲಿ ಹುಟ್ಟುತ್ತೋ ಅದೇ ಪ್ರಕಾರ ಒಂದು ಗ್ರಾಮ ಅಥವಾ ಒಂದು ಊರಿಗೆ ಅಥವಾ ಪ್ರಮುಖವಾದಂಥ ಒಂದು ರಸ್ತೆಗೆ ಹೊರಟ್ರೆ 4 ರಿಂದ 6 ಹಾಸ್ಪಿಟಲ್ಸ್ ಇದೆ. ಪ್ರತಿಯೊಬ್ಬ ಹಾಸ್ಪಿಟಲಲ್ಲಿರ್ತಕ್ಕಂಥ ವ್ಯಕ್ತಿ, ಡಾಕ್ಟರ್ಸು ಮತ್ತು ಆ ಸಂಸ್ಥಾಪಕರಿಗೆ ಒಂದು ಆಸೆ ಏನಪ್ಪ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಜಾಗನೂ ಮಲ್ಟಿಸ್ಟೋರ್ ಬಿಲ್ಡಿಂಗ್ ಆಗಬೇಕು, ಅಲ್ಲೂ ಸಹಿತ ಒಂದು 100 ಬೆಡ್ ಹಾಕುವಂಥದ್ದಿರಬೇಕು. ನಿಮಗೆ ಹಾಸ್ಪಿಟಲ್ಗಳಲ್ಲಿ 100 ಬೆಡ್ ಇರಬಹುದು, ಆದರೆ 100 ಜನ ರೋಗಿಗಳಲ್ಲೇ ಬಂದರೆ ಮಾತ್ರ ನಿಮಗೆ ಆಗ್ತಿರುತ್ತೆ. ರೋಗಕ್ಕೆ ಕೊನೆ ಇಲ್ದಂಗೆ ಆಗ್ತಿದೆ. ರೋಗ ಗುಣವಾಗದಿರತಕ್ಕಂಥ ರೀತಿಯಲ್ಲಿದೆ. ತಗೊಳ್ಳುವ ಔಷಧಿಗಳು, ಒಂದು ಔಷಧಿ ತೆಗೆದುಕೊಂಡು ಅದಕ್ಕೆ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆ. ಆದರೆ ಹಿಂದಿನ ಹರ್ಬಲ್ ಮಹರ್ಷಿಗಳು ಹೇಳಿರ್ತಕ್ಕಂಥ ರೀತಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಈ ಪ್ರಾಕೃತಿಕ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳಿಂದ ಆರೋಗ್ಯವನ್ನು 72,000 ನರನಾಡಿಗಳನ್ನು, ಸೂರ್ಯನಾಡಿ, ಚಂದ್ರನಾಡಿಯನ್ನು, ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರು ತನಕ ಪ್ರತಿಯೊಂದು ಸಹಿತ ಈ ಹರ್ಬಲಲ್ಲಿ ವನಸಿರಿಗಳಲ್ಲಿ ನಂಬಿದ್ರೆ ನಮಗೆ ಆರೋಗ್ಯ ಚೆನ್ನಾಗಿದೆ. ಅದಕ್ಕಾಗಿ ಆರೋಗ್ಯ, ಯೋಗ, ಧ್ಯಾನ, ಪ್ರಾಣಾಯಾಮ ಇದೆಲ್ಲವೂ ಸಹಿತ ಇವತ್ತಿನ ಸಾಂಸ್ಕೃತಿಕ ಬದುಕಲ್ಲಿ ಬೇಕಾಗಿದೆ. ಮತ್ತೆ ಗ್ರಹಣದ ಬಗ್ಗೆ ಒಂದು ಚುಟುಕಾದಂಥ ಪ್ರಶ್ನೆ. ಸಾಮಾನ್ಯವಾಗಿ ಗ್ರಹಣದ ಸಂದರ್ಭದಲ್ಲಿ ಸ್ಪರ್ಶದಿಂದ ಮೋಕ್ಷದವರೆಗೆ ಯಾವುದೇ ಆಹಾರವನ್ನು ಸೇವಿಸಬಾರದು ಎನ್ನುವಂಥ ಒಂದು ಎಚ್ಚರಿಕೆಯನ್ನು ತಾವುಗಳು ನೀಡ್ತೀರಿ. ಆದರೆ ಅದಕ್ಕೆ ವೈರುಧ್ಯ ಎನ್ನುವಂತೆ ವಿಚಾರವಾದಿಗಳು ಅದೇನು ಇಲ್ಲ, ಯಾವುದೇ ಸಂಬಂಧ ಇಲ್ಲ, ಒಂದು ವೈಜ್ಞಾನಿಕ ಪ್ರಕ್ರಿಯೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಪ್ರತಿಯೊಬ್ಬರಿಗೂ ಒಂದೊಂದು ಫ್ರೇಮ್ ಬೇಕು, ಒಂದೊಂದು ಆಸ್ಥಾನ ಬೇಕು, ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಬೇಕು. ವ್ಯಕ್ತಿಗೆ ಹೇಗೆ ಎಲ್ಲಿ ಸಿಗೋದಿಲ್ವೋ ಅದನ್ನು ಇನ್ನೊಂದು ಥರ ತಿರುಚಿ ಮಾತಾಡತಕ್ಕಂಥದ್ದು ಇರುತ್ತೆ. ಆದರೆ ಆನಂದ್ ಗುರುಜಿ ಇವತ್ತು ನಿಮಗೆ ಇನ್ನೂ ವಯಸ್ಸಲ್ಲಿ ಚಿಕ್ಕವರು, ಅಥವಾ ಇವತ್ತು ನಿನ್ನೆ ಮೊನ್ನೆ ನೀವು ಆನಂದ್ ಗುರುಜಿ ನೋಡ್ತಿರ್ಬೋದು, ಕಳೆದ 12 ವರ್ಷಗಳಿಂದ ಮಾತ್ರ ಈ ಮಾಧ್ಯಮದಲ್ಲಿ ನೋಡ್ತಿದ್ದೀರಿ. ಇದ್ರ ಬಗ್ಗೆ ಒಂದು ಚಿಂತನೆ ಇದೆ. ನಮ್ಮ ತಂದೆ ಆಗಲಿ, ತಾತ ಆಗಲಿ, ಮುತ್ತಾತ ಆಗಲಿ, ಅಥವಾ ಸಾಕಷ್ಟು ಜನ ಮಹನೀಯರು, ಪಂಡಿತರು, ಗುರುಗಳು, ಮಹರ್ಷಿಗಳು ಹಿಂದಿನ ಪೂರ್ವ ಪರಂಪರೆಯಿಂದಲೂ ಸಹಿತ ಗ್ರಹಣಗಳ ಬಗ್ಗೆ ಉಲ್ಲೇಖ ಹೇಳ್ತಿದ್ದಾರೆ. ಸೈನ್ಸ್ ಅಂತ ಏನಿದೆ, ವಿಜ್ಞಾನ ಅಂತ ಏನಿದೆ, ಈ ವಿಜ್ಞಾನ ಹುಟ್ಟೋದಕ್ಕೂ ಮೊದಲು ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹಣ ವಿಚಾರಗಳನ್ನು ತಿಳಿಸ್ಕೊಂಡು ಬಂದಿದ್ದಾರೆ. ಅಂದರೆ ಅವರೆಲ್ಲ ಮೂರ್ಖರಲ್ಲ, ಎಲ್ಲರೂ ಅರ್ಥೈಸ್ಕೊಂಡು ಬದುಕನ್ನು ಹೇಗೆ ನಡೆಸಬೇಕು ಎಂಬತಕ್ಕಂಥದ್ದನ್ನು ಹೇಳ್ಕೊಂಡು ಬಂದಿದ್ದಾರೆ. ಎದುರುಗಡೆ ಎಲ್ಲರೂ ಹೇಳ್ತಾರೆ ಗ್ರಹಣ ಕಾಲ ಅಂದರೆ ಹಾಗೆ, ಅದು ಸೈಂಟಿಫಿಕ್, ಅದು ಮೌಢ್ಯತೆ ಅಂತ. ಆದರೆ ಒಂದು ಸತ್ಯಾಂಶ, ಆ ಮೌಢ್ಯತೆ ಅಂತ ಬಿಂಬಿಸೋರು ಸಹಿತ ಮನೆಗೆ ಹೋಗಿ ಕೈ ಮುಗಿತಾರೆ, ಬೆಳಗ್ಗೆ ಎದ್ದು ಭಗವಂತ ನಾನು ಕಾಪಾಡಪ್ಪ ಅಂತ ಹೇಳ್ತಾರೆ. ಅಂತಹ ಒಂದು ವ್ಯವಸ್ಥಿತ ಹೀಗಿರಬೇಕಾದ್ರೆ ಹೊರಗಡೆ ಪ್ರಾಪಂಚಿಕ, ಯಾಕೆಂದರೆ ಒಂದು ಕ್ಯಾಮ್ರಾ ಕಣ್ಣು, ಅಥವಾ 4 ಜನಗಳು ಸಿಗುವಂಥ ಒಂದು ಸ್ಥಾನಮಾನ, ಆ ಸ್ಥಾನಮಾನ ಗಿಟ್ಟಿಸ್ಕೊಳ್ಳಿಕ್ಕಾಗಿಯೂ ಸಹಿತ ಇಂತಹ ಒಂದು ಬೇರೆ ಬೇರೆ ಪದಗಳು ಮಾತಾಡಬಹುದು. ಅದು ನನಗೆ ತಿಳಿದಿರ್ತಕ್ಕಂಥದ್ದು, ಯಾಕೆ ನನಗೆ ಗೊತ್ತಿಲ್ಲದಿರ ಮಾತಾಡಿದರೂ ಸಹಿತ ಅರ್ಥ ಮಾಡ್ಕೊಳ್ಳುವಂಥ ರೀತಿಯಲ್ಲಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮೌಢ್ಯತೆ ಬಗ್ಗೆ ಒಂದು ಪ್ರಸ್ತಾವ ಮಾಡಿದ್ರಿ. ಮೂಢನಂಬಿಕೆ ಹೆಸರಿನಲ್ಲಿ ಕೆಲವೊಂದು ಮೂಲ ನಂಬಿಕೆಗಳು ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಜಾರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ನಮ್ಮ ಟಿ ವಿ ಕೇಳ್ತಾ ಇದೆ. ನಮ್ಮ ಟಿ ವಿ, ನಮ್ಮ ಮನೆಯ ಟಿ ವಿ ಎಲ್ಲ ಕೇಳ್ತಿರೋದ್ರಿಂದ ಸ್ವಾರಸ್ಯಕರವಾದಂಥ ವಿಚಾರ. ಇಲ್ಲಿ ಮೌಢ್ಯತೆ, ಮೂಢತೆ, ಈ ಮೂಢನಂಬಿಕೆ ಎಂಬತಕ್ಕಂಥದ್ದನ್ನು ಹೊಡೆದೋಡಿಸಿ ನಾನು ಒಪ್ಕೊಳ್ತೀನಿ, ನಾನು ನಿಮ್ಮೊಂದಿಗಿದ್ದೇನೆ. ಆದರೆ ಮೌಢ್ಯತೆ ಅದಕ್ಕೆ ಮೆರುಗನ್ನು ಹಚ್ಚಿ ಅದಕ್ಕೆ ಪಾಲಿಶ್ ಹಾಕುವಂಥದ್ದು ಬೇಡ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಹಾಗೆ ನಾನು ತಿಳಿಸುವಂತಹದ್ರಲ್ಲಿ ಇಲ್ಲಿ ಈ ಸಮಾಜದಲ್ಲಿ, ಈ ಸೃಷ್ಟಿನಲ್ಲಿ ಪ್ರತಿಯೊಬ್ಬರಿಗೂ, ಜಲಚರಗಳಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ದನಕರುಗಳಿಗಾಗಲಿ, ಅಥವಾ ನಮ್ಮ ಹಿಂದೆ ಇರತಕ್ಕಂಥ ಪ್ರತಿನಿತ್ಯ ಗೋಕ್ಷೀರವನ್ನು ಕುಡಿತಿರ್ತಕ್ಕಂಥ ನಾವು ಗೋಮಾತೆಯ ಸಂರಕ್ಷಣೆಯಲ್ಲೂ ಸಹಿತ ನಾವು ಮುಂದಿರಬೇಕು. ಎಲ್ಲಿ, ಯಾವ ದೇಶದಲ್ಲಿ, ಯಾವ ಭಾಗದಲ್ಲಿ, ಯಾವ ರಾಜ್ಯ, ಯಾವ ಗ್ರಾಮದಲ್ಲಿ ಎಲ್ಲಿ ಗೋವು ವಿಶೇಷವಾದಂಥ ರೀತಿ ನಾವು ಸಂರಕ್ಷಿಸ್ತೀವೋ, ಗೋವಿಗೆ ಒಂದು ಸ್ಥಾನಮಾನವನ್ನು ಕಲ್ಪಿಸ್ತೀವೋ, ಅಂತಹ ರಾಜ್ಯ, ಅಂಥ ದೇಶ, ಅಂತಹ ಒಂದು ಭರತಖಂಡ ನಿತ್ಯವೂ ಸಹಿತ ಸುಭಿಕ್ಷವಾಗಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಬದುಕೋಕ್ಕೆ ಹಕ್ಕಿದೆ, ಎಲ್ಲರೂ ಬದುಕಬೇಕಾಗಿದೆ. ಎಲ್ಲರಿಗೂ ಸಹಿತ ಜಲಚರಗಳಿಂದ ಪ್ರಾಣಿ ಪಕ್ಷಿಗಳ ದನ ಕರುಗಳವರೆಗೂ ಸಹಿತ ಒಂದು ಸ್ವತಂತ್ರತೆ ಬೇಕಾಗಿದೆ. ಅದಕ್ಕಾಗಿ ಮನುಷ್ಯನಿಗೆ ತಿನ್ನಲಿಕ್ಕೆ ಏನು ಭಗವಂತ ಹೇಳಿದ್ದಾನೆ ಅದನ್ನಷ್ಟು ತಿಂದರೆ ಸಾಕು, ಆರೋಗ್ಯಕರವಾಗಿರಬಹುದು. ಒಳ್ಳೆಯದಾಗಲಿ. ಸಾಂಸ್ಕೃತಿಕ ಪಲ್ಲಟಗಳು ಮತ್ತು ನೈತಿಕ ಅಧಪತನದ ಬಗ್ಗೆ ಇವತ್ತಿನ ಯೋಜನೆತೆಗೆ ಏನು ಸಂದೇಶ? ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ತಮ್ಮ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಸುಂದರ ಕ್ಷಣಗಳನ್ನು ಅರ್ಥೈಸಿಕೊಂಡು ನಡೀರಿ. ನಿಮಗೇಂತಿರ್ತಕ್ಕಂತಹ ನಿಮ್ಮ ಜವಾಬ್ದಾರಿ ಮೊದಲು ಕಾಣುವಂತಹ ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳು, ನಿಮ್ಮ ಧರ್ಮ, ನಿಮ್ಮ ಸಂಸ್ಕೃತಿ, ಸಂಪ್ರದಾಯ, ಇದ್ಯಾವುದನ್ನು ಬಿಟ್ಟು ಬದಬರಗಿ. ಯಾಕೆಂದರೆ ನಾವು ಇದು ಯಾವುದರ ಒಂದನ್ನು ಬಿಟ್ಟರೂ ಸಹಿತ ಇವೆಲ್ಲ ನಮ್ಮನ್ನು ಸುಡ್ತಾ ಬರುತ್ತೆ. ಹಾಗಾಗಿ ನಾವು ನೀವೆಲ್ಲರೂ ಚೆನ್ನಾಗಿರಬೇಕಾದ್ರೆ ಇದಿಷ್ಟು ಪದ್ಧತಿ ಪ್ರಕಾರ ನಾವೆಲ್ಲರೂ ಯಶಸ್ಸಾಗಿರಬೇಕು. ತಂದೆ ತಾಯಿನ ಗೌರವಿಸಿ, ಗುರುಗಳನ್ನು ಆರಾಧಿಸಿ, ಹಾಗೆ ಬಂಧು ಮಿತ್ರರೊಂದಿಗೆ ವಿಶ್ವಾಸದಿಂದಿರಿ. ಎಲ್ಲ ತರಹ ಪ್ರೀತಿ ಬಾಂಧವ್ಯವನ್ನು ಬರೀರಿ. ಒಬ್ಬರನ್ನ ಕಂಡ್ರೆ ಒಬ್ಬರು ಅಸೂಯೆ ಬೇಡ.
ಮತ್ತು ನಮ್ಮಲ್ಲಿರ್ತಕ್ಕಂಥ ಮೇಲು ಕೀಳು ಎಂಬತಕ್ಕಂಥ ಜಾತಿ ಮತದ ವೈರತಮ್ಯ ಬೇಡ. ನಾವೆಲ್ಲರೂ ಒಂದು ಭಾರತೀಯರು, ಭಾರತಾಂಬೆಯ ಮಕ್ಕಳು. ಒಳ್ಳೆಯದಾಗಲಿ. ಗುರುಗಳೇ, ತಮ್ಮ ಅಮೃತ ಬಿಂದು ಸದೃಶವಾದಂತಹ ಈ ಚೆನ್ನುಡಿಗಳು, ಆಧ್ಯಾತ್ಮಿಕ ನುಡಿಗಳು ಯುವ ಸಮುದಾಯಕ್ಕೆ, ಅದೇ ರೀತಿ ಕೇಳುಗರಿಗೆ ದಾರಿ ದೀಪವಾಗಲಿ ಅನ್ನುವಂತಹ ಆಶಯದೊಂದಿಗೆ ತಮಗೆ ಅನಂತ ಅನಂತ ಪ್ರಣಾಮಗಳು. ಒಳ್ಳೆಯದಾಗಲಿ. ಮತ್ತೊಮ್ಮೆ ನಮ್ಮ ಟಿವಿಯ, ನಮ್ಮ ಮನೆ ಟಿವಿಯ ಸಮಸ್ತ ಪ್ರೇಕ್ಷಕ ಬಂಧುಗಳಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.